ಫ್ರಾಂಕಿ ಫ್ರಾನ್ಸಿಸ್ ಕುತ್ತಿನೋ ಅವರ ಅಧ್ಯಕ್ಷತೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಬಹಳ ವ್ಯವಸ್ಥಿತತೆಯೊಂದಿಗೆ ಬಹಳ ಶಿಸ್ತುಬದ್ಧವಾಗಿ ನಡೆದು ನಿನ್ನೆ ಕೂಡ ನಮಗೊಂದು ಒಳ್ಳೆಯ ಪ್ರಶಸ್ತಿಗಳು ಸಿಕ್ಕಿದೆ. ಸಾರಥಿ ಪ್ರಶಸ್ತಿ ವಲಯ ಮಟ್ಟದಲ್ಲಿ. ಏನಾಗಲಿ, ಎಲ್ಲ ಪ್ರಶಸ್ತಿಗಳು ಯಾಕೆ ಸಿಗ್ತದೆ ಅಂತ ಹೇಳಿದ್ರೆ ನಾವು ಮಾಡುವ ಕಾರ್ಯಕ್ರಮಗಳು, ನಾವು ಯಾವ ರೀತಿ ಪ್ರತಿಫಲಾಪೇಕ್ಷೆ ಎಲ್ಲ ದುಡಿಯುವಂಥದ್ದು ಮತ್ತು ಎಲ್ಲರನ್ನು ಒಟ್ಟಿಗೆ ಕೊಂಡೋಗುವಂಥ ಒಂದು ಗುಣದಿಂದಾಗಿ ನಮಗೆ ಪ್ರಶಸ್ತಿ ಅರಸ್ತಾ ಬಂದಿದೆ. ಇವತ್ತು ನಮ್ಮ ಜೆ ಸಿ ಮಂಗಳಾಮುದ್ರಿ ಕೊನಾಜೆ ಘಟಕದ JC ಸಪ್ತಾಹದ ಉದ್ಘಾಟನಾ ಕಾರ್ಯಕ್ರಮ ಈಗಾಗಲೇ ಉದ್ಘಾಟನೆಗೆ ನಮ್ಮ ಅಶೋಕ್ ಚುಂತಾರ್ ಅವರು ಕೂಡ ಆಗಮಿಸಿದ್ದಾರೆ. ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ನಿಕಟಪೂರ್ವ ಕಾರ್ಯದರ್ಶಿಗಳಾದಂಥ ಪ್ರತಿಮಾ ಹೆಬ್ಬಾರ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಸಂಯೋಜಕರು JC ವಲೇರಿಯನ್ ಡಿಸೋಜ ಅವರು, ಮಾಜಿ ಅಧ್ಯಕ್ಷರು, ಪೂರ್ವ ಅಧ್ಯಕ್ಷರು ವಲೇರಿಯನ್ ಡಿಸೋಜ ಅವರು, ನಮ್ಮ ಅಧ್ಯಕ್ಷರು ಫ್ರಾಂಕಿ ಫ್ರಾನ್ಸಿಸ್ ಕುಟ್ಟಿನೋ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತಿನ ನಮ್ಮ JCI ಇದರ JC ವೀಕಿನ ಸಂಯೋಜಕರಾಗಿರುವಂಥ ಭಾಷಾ ಸಾಂಬಾರ್ದೋಟ ಅವರಿದ್ದಾರೆ. ಅವರು ಕೂಡ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಗೌರವ ಸಲಹೆಗಾರರು, ಒಂದು ಅಧ್ಯಕ್ಷ, ನಮ್ಮ ಇವತ್ತಿನ ಕಾರ್ಯಕ್ರಮ ಅತಿಥಿಗಳು ಆಗಿರುವಂಥ ಆನಂದಕ್ಕೆ ಹಸೇಗೋಳಿ ಅವರನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಬನ್ನಿ ಪಾವೂರು ಪಂಚಾಯತ್ನ ಉಪಾಧ್ಯಕ್ಷರು, ನಮ್ಮ ಮುಖ್ಯ ಅತಿಥಿಗಳು, ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು, ರಾಷ್ಟ್ರೀಯ ಸಂಯೋಜಕರು, ನಮ್ಮ ಪರ್ಮನೆಂಟ್ ಪ್ರಾಜೆಕ್ಟ್ನ ಬಗ್ಗೆ ರಾಷ್ಟ್ರೀಯ ಸಂಯೋಜಕರಾಗಿದ್ದಾರೆ ಅಶೋಕ್ ಚುಂತಾರ್ ಅವರನ್ನು ತಮ್ಮೆಲ್ಲರ ಕರತಾಳದೊಂದಿಗೆ ವೇದಿಕೆಗೆ ಬರಮಾಡಿದ್ದಾರೆ. ನಾನು JC ಫ್ರಾಂಕಿ ಫ್ರಾನ್ಸಿಸ್ ಕುಟ್ಟಿನೋ ಈ ದಿನದ JC ಸಪ್ತಾಹ JC ವೀಕ್ ಕಾರ್ಯಕ್ರಮವನ್ನು ಸುಸ್ಥಿತಿಗೆ ತರ್ತಾ ಇದೆ. ದೇವರಲ್ಲಿ ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು, ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರ್ಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ, ಹೀಗೆಂದು ನಾವು ನಂಬುತ್ತೇವೆ. ವರ್ಷ ಪ್ರತಿ ನಡೆಯುವಂಥ ಒಂದು JC ವೀಕ್ ಕಾರ್ಯಕ್ರಮ ನಮ್ಮ ರಾಷ್ಟ್ರಮಟ್ಟದ ಕಾರ್ಯಕ್ರಮ ಇದೆ. ಈ ವರ್ಷ ನಮ್ಮ ವಲಯ 15ರಲ್ಲಿ ಭಾಳ ಒಂದು ಅದ್ಧೂರಿಯಾಗಿ JC ಉತ್ಸವವನ್ನು ನಾವು ಈ ವರ್ಷ JC ಉತ್ಸವ, ಅದೇ ರೀತಿ ಗಂಗೋತ್ರಿ ಉತ್ಸವ ಅಂತ ನಾವು ಹೆಸರು ನಾಮಕರಣ ಮಾಡಿದ್ದೀವಿ. ಈ JC ವೀಕ್ ಬಂಧನ ಈ ವರ್ಷ ನಾವು ನಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ JC ವೀಕ್ಗೆ ಒಂದು ಸುಂದರವಾದ ಹೆಸರನ್ನು ಇಟ್ಟಿದ್ದಾರೆ, ಬಂಧನ. ಅಂದರೆ ಒಂದು ಸುಂದರವಾದ ಹೆಸರು ನಮಗೆ ಈ ಸರಿ ನಮ್ಮ ಪ್ರತಿಯೊಂದು 7 ದಿನದ ಕಾರ್ಯಕ್ರಮದಲ್ಲಿ ಕೂಡ ಈ ಬಂಧನ್ ಯಾವ ನಮ್ಮ ಜೊತೆಗೆ ಆಗಿರ್ತದೆ. ಇದರಿಂದ ಈ ಸುಂದರವಾದ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜೊತೆಗಿದ್ದಾರೆ ನಮ್ಮ ವಲಯದ ಪೂರ್ವಾಧ್ಯಕ್ಷರು, ಅದೇ ರೀತಿ ನಮ್ಮ ರಾಷ್ಟ್ರೀಯ ಸಂಯೋಜಕರು, ವಲಯ 15ರ ಒಂದು ನಮಗೆಲ್ಲರಿಗೂ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಕರಾದಂಥ, ಅದೇ ರೀತಿ ಇವರ ಬಗ್ಗೆ ನಾವು ಮತ್ತೆ ಹೇಳಲಿಕ್ಕಿದ್ದೇವೆ, ಪರಿಚಯ ಮಾಡಲಿಕ್ಕಿದ್ದೇವೆ. ನಾನು ಈ ದಿನದ ಉದ್ಘಾಟಕರಿಗೆ ಆಗಮಿಸಿದ ನಮ್ಮ ಶ್ರೀಯುತ JC PPP ಅಶೋಕ್ ಚುಂತಾರ್ ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ ನಮ್ಮ JC ವೀಕಿನ ಸಂಯೋಜಕರು, ಈ ವಲಯ ಮಂಡಲ ಸದಸ್ಯರಾದಂತಹ ನಮ್ಮ ಘಟಕದ ಪೂರ್ವ ಅಧ್ಯಕ್ಷರು ಆದಂತಹ ನಮ್ಮ ಎಲ್ಲ ಕಾರ್ಯಕ್ರಮದ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದಾರೆ ನಮ್ಮ ಆತ್ಮೀಯರು JC ಭಾಷಾ ಸಾಂಬಾರ್ದೋಟ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಮ್ಮ JC ಮಂಗಳಾಮುದ್ರಿ ಉತ್ತಮ ರೀತಿ ಬೆಳೆಯಬೇಕಾದ್ರೆ ನಮಗೆ ಸದಾ ಪ್ರೋತ್ಸಾಹ ಬೆನ್ನುತಟ್ಟುವರು ಅಂತಾದರೆ ಅದು ನಮ್ಮ ಮುಖ್ಯ ಸಲಹೆಗಾರರು ಆನಂದ್ ಕೆ ಹಸೇಗೋಳಿ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಾವು ಇನ್ನೂ 2 ಅತಿಥಿಗಳು ನಮಗೆ ಬರಬೇಕಿತ್ತು, ಕಾರಣಾಂತರವಾಗಿ ಕಾರ್ಯಕ್ರಮಕ್ಕೆ ಬರುವವರು ನಾವು ನಂಬುತ್ತೇವೆ. ಅದು ಕೂಡ ನಾವು ಎನಿಸದೆ ನಾವು ಒಂದು ವಿಶೇಷವಾದ ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಅತಿಥಿಗಳು. ಅಂದರೆ ನಾವು ಸರ್ವಧರ್ಮ ವೇದಿಕೆಯನ್ನು ನಮಗೆ ಅನಿಸ್ತದೆ ಈ ಸಲ, ಯಾಕೆಂದರೆ ಅವರು ಆ ಜಾಗವನ್ನು ನಮಗೆ ಭರ್ತಿ ಮಾಡಿಕೊಟ್ಟಿದ್ದಾರೆ. ಪಾವೂರು ಪಂಚಾಯತ್ನ ಉಪಾಧ್ಯಕ್ಷರು ಮೊಹಮ್ಮದ್ ಅನ್ಸರ್ ನಮ್ಮ ಜೊತೆಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರು ಗೌರವಪೂರ್ವಕ ಆಧಾರಪೂರ್ವಕವಾಗಿ ಕಾರ್ಯಕ್ರಮ. ಅದೇ ರೀತಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ JC ಮಂಗಳಾಮುದ್ರಿಯ ನಿಕಟಪೂರ್ವ ಅಧ್ಯಕ್ಷರು ಪವಿತ್ರ ಗಣೇಶ್ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾನು ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಈ ದಿನದ ಕಾರ್ಯಕ್ರಮ ಮಾಸ್ಕ್, ಕಿಟ್ ಹಾಗೂ ಲಸಿಕಾ, ಈಗಾಗಲೇ ಲಸಿಕಾ ಕಾರ್ಯಕ್ರಮ ನಾವು ಈಗಾಗಲೇ ನಡೆಸಿದ್ದೇವೆ. ಈ ದಿನ ನಾವು ಆಟೋ ಚಾಲಕರಿಗೆ ಕಿಟ್ ಹಾಗೂ ಮಾಸ್ಕ್, ಸ್ಯಾನಿಟೈಸರ್ ನೀಡುವ ಕಾರ್ಯಕ್ರಮ. ಈ ದಿನದ ಕಾರ್ಯಕ್ರಮದ ನಿರ್ದೇಶಕರು ನಮ್ಮ ಘಟಕದ ಪೂರ್ವಾಧ್ಯಕ್ಷರು, ನಮ್ಮ
ಪಾವೂರು ಪಂಚಾಯತ್ನ ಗ್ರಾಮ ಪಂಚಾಯತ್ ಸದಸ್ಯರು, ನಮ್ಮೆಲ್ಲರ ಕಾರ್ಯಕ್ರಮದ ಮಾರ್ಗದರ್ಶಕರು, ನನ್ನ ಅಣ್ಣ ಅಂತ ಹೇಳ್ತೀನಿ ನಾನು, ಯಾಕಂದರೆ ನನ್ನ ಕುಟುಂಬ ಸದಸ್ಯರು, ಅವರನ್ನು ನಮ್ಮ ಶ್ರೀಯುತ JC ವಲೆರೆಡ್ಡಿ ಸೋಸ ಇವರು ಕೂಡ ನನ್ನ ಆತ್ಮೀಯ ಕಾರ್ಯಕ್ರಮ. ಅದೇ ರೀತಿ ನಾನು ಸ್ವಾಗತಿಸ್ತಾ ಇದ್ದೇನೆ ನನ್ನ JC ಮಂಗಳ ಗಂಗೋತ್ರಿಯ ಹುಟ್ಟಿ ಬೆಳೆಸಿ ಇಷ್ಟು ತನಕ ಒಂದು ಉತ್ತಮ ರೀತಿಯಲ್ಲಿ ಮುನ್ನಡೆಸಿಕೊಳ್ಳಲಿಕ್ಕೆ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶಕರು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನನಗೆ ಸಾಥ್ ನೀಡಿ ಒಂದು ಉತ್ತಮ ಮಾರ್ಗದರ್ಶಕ ಅಂತ ಹೇಳಿದರೆ ತಪ್ಪಲಾಗುತ್ತದೆ. ನಿನ್ನೆಗಳಾಗಿ ನಾವು ಕಾರ್ಯಕ್ರಮಕ್ಕೆ ಏನಿದ್ರು ಕೂಡ ನಮ್ಮ ತ್ಯಾಗ ಅಂತ ಹೇಳಿದೆ. ಅದೇ ರೀತಿ ಪ್ರತಿಯೊಂದು ವಿಷಯದಲ್ಲಿ ತ್ಯಾಗ, ಆಗ ತ್ಯಾಗ ಬಲಿದಾನವಾಗಿ ನಮಗೆ ತ್ಯಾಗ ಅಂತ ಹೇಳಿ ಸೇರಿಟ್ಟಿರ್ಬೋದು. ಅದರಿಂದ ನಾನು ಈ ಕಾರ್ಯಕ್ರಮಕ್ಕೆ ಸಮಗತಿ ತ್ಯಾಗ ಮಾಡಲು ಸ್ವಾಗತಿಸ್ತೇನೆ. ಅದೇ ರೀತಿ ನಾನು ಸ್ವಾಗತಿಸ್ತಾ ಇದ್ದೇನೆ ನಮ್ಮ JC ಮಂಗಳ ಗಂಗೋತ್ರಿಯ ಡ್ಯಾಶಿಂಗ್ ಕಾರ್ಯದರ್ಶಿ JC ಪ್ರತಿಮಾ ಹೆಬ್ಬಾರು. ಇವರು ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ನೀಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮ್ಮ ಹಲವು ದಿನಗಳ ನಂತರ ನಮಗೆ ಭೇಟಿಯಾಗಲಿಕ್ಕೆ ನಮ್ಮ ಜೊತೆಗಿದ್ದಾರೆ ನಮ್ಮ ಪೂರ್ವಾಧ್ಯಕ್ಷರು ಹರೀಶ್ ಕುಮಾರ್. ನಾನು ಅವರು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ನಾನು ಖುಷಿ ಆಗ್ತಾ ಇದೆ, ಯಾಕೆಂದರೆ ನಾನು ಅವರು ನೋಡಿದ ತುಂಬ ಸಮಯ ಆಯಿತು, ತಪ್ಪದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ ನಮ್ಮ JC ಮಂಗಳ ಗಂಗೋತ್ರಿಯ ಸಹಕಾರ್ಯದರ್ಶಿಯಾದ AK ಬಾಬು ಸರ್. ಇವರು ಕೂಡ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆಗಿದ್ದಾರೆ ಉಪಾಧ್ಯಕ್ಷರು ಜಯಲಕ್ಷ್ಮಿ JC, ಈ ದಿನದ ಕಾರ್ಯಕ್ರಮದ ಸಹ ಸಂಯೋಜಕರಾದಂಥ JC ಜಯಲಕ್ಷ್ಮಿ ಮತ್ತು ಜುಬೇರ ಮೇಡಮ್. ಇವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗಿದ್ದಾರೆ ನಮ್ಮ ನಿಕಟಪೂರ್ವ ಕಾರ್ಯದರ್ಶಿಯಾದಂಥ ಈ ದಿನದ ಈ ಸಭಾಂಗಣದ ನಮಗೆ ಉಚಿತವಾಗಿ ವ್ಯವಸ್ಥೆ ಮಾಡಲಿಕ್ಕೆ ನನಗೆ ಸಹಕರಿಸಿದ್ದಾರೆ ಮತ್ತು JC ಕಮಲ್ ಶೆಟ್ಟಿಗಾರ್. ಇವರು ಕೂಡ ನಾನು ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾನು ಸ್ವಾಗತಿಸ್ತಾ ಇದ್ದೇನೆ ನಮ್ಮ JC ಮಂಗಳ ಗಂಗೋತ್ರಿಯ ಸದಸ್ಯರಾದ ನಳಿನಿ, ವಿಲಿಯಂ, ಚನಿಯಪ್ಪ ಮತ್ತು ಎಲ್ಲ ನಮ್ಮ JC ಮೆರ್ಸಿ ಫ್ರೆಂಡ್ಸ್ ಸದಸ್ಯರು, ಎಲ್ಲ ನಮ್ಮ ಆಟೋ ಚಾಲಕರು, ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಶಾಲೆಯ ಶಿಕ್ಷಕರಾದಂಥ ತಿಪ್ಪೋಜಿರಾವ್ ನಮ್ಮ ಜೊತೆಗಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಆಧಾರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಅದೇ ರೀತಿ ಬಂದಂಥ ಎಲ್ಲರನ್ನು ನಮ್ಮ ಮಾಧ್ಯಮ ಮಿತ್ರರನ್ನು ಕೂಡ ಸ್ವಾಗತಿಸುತ್ತಾ ನಾನು ಕಾರ್ಯಕ್ರಮ ಸ್ವಾಗತ ಭಾಷಣ ನಡೆಸಿದೆ. ಜೈ ಹಿಂದ್, ಜೈ. ನಮ್ಮ ಈ ದಿನದ JC ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ನಮ್ಮ ರಾಷ್ಟ್ರೀಯ ಸಂಯೋಜಕರು PPP ಅಶೋಕ್ ಚುತ್ತಾರ್ ಸರ್ ದೀಪ ಬೆಳಗಿಸುವ ಮೂಲಕ ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ JC ಸಪ್ತಾಹಕ್ಕೆ ಚಾಲನೆ ನೀಡಲಿಕ್ಕಿದ್ದಾರೆ. ಅವರಿಗೆ ನಾನು ಆಧಾರಪೂರ್ವಕವಾಗಿ ಸ್ವಾಗತಿಸಲು JC ಸಪ್ತಾಹ ಈ ದಿವಸ JC ಮಂಗಳ ಗಂಗೋತ್ರಿ ಕೋಣಾಜೆಯ ದ್ವಾರದ ಹಬ್ಬದ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಅನುಮತಿಯಲ್ಲಿ ಬಹಳ ಸಂತೋಷದಿಂದ ಉದ್ಘಾಟಿಸ್ತಾ ಇದ್ದೇವೆ. ಅಶೋಕ್ ಚುಂತಾರ್ ಅವರ ಬಗ್ಗೆ ನಮಗೆ ಒಳ್ಳೆಯ ಗೌರವ ಇದೆ. ಯಾಕೆಂದರೆ ನಮ್ಮ JCಯ ಈ ಒಂದು ನಮ್ಮ ವಲಯ ಮಟ್ಟದಲ್ಲಿ ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತಂದರೆ ಅಶೋಕ್ ಚುಂತಾರ್ ಅವರ ಸೇವೆ ಕೂಡ ಅಪಾರ ಆಗಿದೆ. ಅವರು JC ಪಯಸ್ವಿನಿ ಸುಳ್ಯ ಪಯಸ್ವಿನಿ ಘಟಕದಲ್ಲಿ ಸದಸ್ಯರಾಗಿ ಜಾಯ್ನ್ ಆಗಿ 1999ರಲ್ಲಿ ಜಾಯ್ನ್ ಆಗಿ 2005ರಲ್ಲಿ JJCಯ 2006ರಲ್ಲಿ ಲಾಂಗ್ ಸೆಕ್ರೆಟರಿಯಾಗಿ, 2007ರಲ್ಲಿ ಲಾಂಗ್ ಸೆಕ್ರೆಟರಿಯಾಗಿ, 2008ರಲ್ಲಿ ಡೈರೆಕ್ಟರಾಗಿ, ಮತ್ತು 2013ರಲ್ಲಿ JCB ಡೈರೆಕ್ಟರಾಗಿ, 2012ರಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ, 2013ರಲ್ಲಿ ಝೋನ್ ಟ್ರೈನರ್ ಆಗಿ, 2014ರಲ್ಲಿ ಲೋನ್ ಪ್ರೆಸಿಡೆಂಟ್ ಆಗಿ, 2013ರಲ್ಲಿ HEF, 2014ರಲ್ಲಿ JFM, 2015ರಲ್ಲಿ JFP, 2016ರಲ್ಲಿ ಝೋನ್ ವೈಸ್ ಪ್ರೆಸಿಡೆಂಟ್, 2017ರಲ್ಲಿ ZPA ನಮ್ಮ ವಲಯದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅದು ಮಾತ್ರ ಅಲ್ಲದೆ ಈಗ ಅದರ ನಂತರ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕಾರ್ಯನಿರ್ವಹಿಸಿದರು. ಈ ಸಾರಿ ಅವರು ಏನಾಗಿದೆ ಅಂದರೆ ನಮ್ಮ ರಾಷ್ಟ್ರೀಯ ಸಂಯೋಜಕರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದು ಮಾತ್ರ ಅಲ್ಲದೆ ಒಂದು ಪಂಚಾಯತ್ ಮೊದಲು ಅಧ್ಯಕ್ಷರಾಗಿ ಈಗ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಒಂದು ಅಂಡರಲ್ಲಿ ಅವತ್ತು ನನಗೆ ಇನ್ನೂ ಕೇಳಿದ್ರು, ಕೃಷಿಯಲ್ಲಿ ಏನೋ ಸಾಧನೆ ಮಾಡಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಕೂಡ ಗಳಿಸಿಕೊಂಡವರು ಶ್ರೀಯುತ ಅಶೋಕ್ ಚುತ್ತಾರ್ ಅವರು. ಒಬ್ಬ ಅತಿಥಿಯ ಒಂದು ದೀಪ ಬೆಳಗಿಸುವುದರೊಂದಿಗೆ ಇವತ್ತಿನ ಈ ಕಾರ್ಯಕ್ರಮ ಉದ್ಘಾಟಿಸಲ್ಪಟ್ಟಿದೆ. ಅವರಿಗೆ ನಮ್ಮ ಘಟಕದ ವತಿಯಿಂದ ಹೃದಯಾಂತರಾಳದ ಅಭಿನಂದನೆ ಸಲ್ಲಿಸುತ್ತಾ ಅವರ ವ್ಯಕ್ತಿ ಪರಿಚಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದ.
ಜನವರಿಯಿಂದ ಡಿಸೆಂಬರ್ 31ರವರೆಗೆ ಒಂದು ಘಟಕದ ವಾರ್ಷಿಕ ಅವಧಿ ಅಂತ ಹೇಳ್ತೇವೆ, ಒಂದು ಅಕಾಡೆಮಿಕ್ ಇಯರ್. ಜನವರಿಯಲ್ಲಿ ಘಟಕಾಧ್ಯಕ್ಷರು ತನ್ನ ಕಾರ್ಯವೈಖರಿಯನ್ನು ಘಟಕ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬರ್ತಾರೆ. JC ಅಂತ ಹೇಳಿದರೆ ಅದು ತರಬೇತಿಗೆ ಮೊದಲ ಪ್ರಾಶಸ್ತ್ಯವನ್ನು ಕೊಡತಕ್ಕಂಥದ್ದು. ಮನುಷ್ಯನನ್ನು ತರಬೇತಿಗಳ ಮುಖಾಂತರ ಬದಲಾಯಿಸುವುದು ಅಂತ ಹೇಳುವಂಥ ಕಾನ್ಸೆಪ್ಟ್ನೊಂದಿಗೆ ತರಬೇತಿಯ ನಮ್ಮ JCಯ ಜೀವಾಳ ಅಂತ ಹೇಳುವಂಥ ದೃಷ್ಟಿಕೋನದೊಂದಿಗೆ ಯುವ ಜನತೆಯಲ್ಲಿ ಇರತಕ್ಕಂಥ ಒಂದು ಸದೃಢ ಸಂಕಲ್ಪವನ್ನು ತರಬೇತಿಗಳ ಮುಖಾಂತರ ಬದಲಾಯಿಸಿ ಸಮಾಜದಲ್ಲಿ ನಾಯಕರನ್ನು ಸೃಷ್ಟಿ ಮಾಡ್ಬೋದು ಅಂತ ಹೇಳುವಂಥ ಒಂದು ದೇವೋದ್ದೇಶದಿಂದ ನಮ್ಮ JC ಸಂಸ್ಥೆ ಕಾರ್ಯಾಚರಿಸ್ತಾ ಇದೆ. ಹೀಗೆ ಹಲವಾರು ಕಾರ್ಯಕ್ರಮಗಳೊಂದಿಗೆ ಹೋದಾಗ ವರ್ಷದ ಅಂತಿಮ ಸಮಯ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಭಾರತದಾದ್ಯಂತ ಸೆಪ್ಟೆಂಬರ್ 9ರಿಂದ 15ರವರೆಗೆ JC ಸಪ್ತಾಹ ಅಂತ ಹೇಳುವಂಥ ಕಾರ್ಯಕ್ರಮದಲ್ಲಿ ಅದೊಂದು ಇಡೀ ಕುಟುಂಬದ ಹಬ್ಬವಾಗಿ ಒಂದು ವಾರ ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮವನ್ನು JC ಇಂಡಿಯಾದ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ದಿವಸ ನಮ್ಮ JC ಇಂಡಿಯಾದ ಗೈಡ್ಲೈನ್ ಪ್ರಕಾರವೇ ಈ ಘಟಕದಲ್ಲಿ JC ಸಪ್ತಾಹದ ಉದ್ಘಾಟನೆ ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥದ್ದು ಖುಷಿ ಕೊಡತಕ್ಕಂಥದ್ದು. ಸ್ನೇಹಿತರೆ, ಇನ್ನು ಮುಂದಿನ 6 ದಿನಗಳು ಸಹ ಯಶಸ್ವಿಯಾಗಿ ಈ ಘಟಕದಿಂದ ಸಪ್ತಾಹ ಕಾರ್ಯಕ್ರಮ ಮೂಡಿಬರಲಿ ಅಂತೇಳಿ ಪ್ರಥಮವಾಗಿ ಶುಭ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. JC ಮಂಗಳ ಗಂಗೋತ್ರಿ ಘಟಕದ ಬಗ್ಗೆ ಹೇಳಬೇಕಾದ್ರೆ ಮೊನ್ನೆ ಮೆಡ್ಕೋನಲ್ಲಿ ನಾನು ಒಂದು ಮಾತು ಹೇಳಿದ್ದೆ. ಯಾಕೆಂದರೆ ಈ ಹಿಂದೆ ಸುಮಾರು ವರ್ಷಗಳಿಂದ 2016ರಿಂದ ವಲಯ ಉಪಾಧ್ಯಕ್ಷನಾಗಿ ಸಹ ನನಗೆ ಈ ಘಟಕದ ಉಸ್ತುವಾರಿಯನ್ನು ವಲಯಾಧ್ಯಕ್ಷರು ಆ ವರ್ಷ ಕೊಟ್ಟಿದ್ದರು. ಆ ವರ್ಷದಿಂದ ನಂತರ ಹೆಚ್ಚಿನ ಸಂಪರ್ಕ ಸುಮಾರು 5 ವರ್ಷಗಳಿಂದ ಈ ಘಟಕದೊಂದಿಗೆ ನಾವು ನಿರಂತರ ಸಂಪರ್ಕದಲ್ಲಿದ್ದೇವೆ. ಮೊನ್ನೆ ಮೆಡ್ಕೋನಲ್ಲಿ ಅದ್ಭುತ ಕಾರ್ಯಕ್ರಮಗಳೊಂದಿಗೆ ಘಟಕಾಧ್ಯಕ್ಷರು ಹಲವಾರು ಪ್ರಶಸ್ತಿಗಳನ್ನು ಗಳಿಸಿಕೊಂಡಾಗ ನಮಗೊಂದು ಹೆಮ್ಮೆ ಆಯಿತು. ಯಾಕೆಂದರೆ ಒಬ್ಬ ಸರ್ಕಾರಿ ನೌಕರನಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ತೊಡಗಿಸಿಕೊಳ್ಳುವುದರಲ್ಲಿ ಬೆರಳೆಣಿಕೆ ಜನಗಳನ್ನು ನಾವು ಕಾಣ್ಬೋದು. ಅದರಲ್ಲಿ ನಮ್ಮ ವಲಯದಲ್ಲಿ ಅತ್ಯುತ್ತಮ ಹುದ್ದೆಯಲ್ಲಿದ್ದಾರೆ ಫ್ರ್ಯಾಂಕಿರವರು. ಖಂಡಿತ ಅವರಿಗೆ ನಾನು ಪ್ರಾರಂಭದಲ್ಲಿ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಘಟಕವನ್ನು ಪ್ರಾರಂಭಿಸಿ ಇಲ್ಲಿವರೆಗೆ ಅದೇ ರೀತಿಯ ಸಹಕಾರವನ್ನು ತ್ಯಾಗಂ ಸರ್ ಕೊಡ್ತಾ ಇದ್ದಾರೆ. ಮೊನ್ನೆ ಅದನ್ನೇ ನಾನು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ಈ ದಿವಸ ಅವತ್ತು ಹೇಳಿದೆ ನಾನು ಪ್ರಶಸ್ತಿಯ ಸನ್ಮಾನ ಗೌರವವನ್ನು ಪಡೆದು ಹೊರಗೆ ಬಂದಾಗ ಈ ದಿವಸ ಖಂಡಿತ ತ್ಯಾಗಂರವರು ಬಹಳ ಚೆನ್ನಾಗಿ ನಿದ್ದೆ ಮಾಡಿದರು ಖುಷಿಯಿಂದ ಅಂತ ಅಧ್ಯಕ್ಷರಲ್ಲಿ ಹೇಳಿದೆ. ಹಾಗಾಗಿ ನಿರಂತರವಾಗಿ ಘಟಕದ ಬೆನ್ನೆಲುಬಾಗಿ ನಿಂತಿರತಕ್ಕಂಥ ತ್ಯಾಗಂರವರಿಗೂ ಸಹ ನಾವು JCಯ ನೆಲೆಯಲ್ಲಿ ಆಭಾರಿಯಾಗಿದ್ದೇವೆ ಸರ್. ನಿಮ್ಮ ವಲಯಾಧಿಕಾರಿ ಮಿತ್ರ ಭಾಷ್ಯರವರು ಸಹ ಇದ್ದಾರೆ. ಖಂಡಿತ ವಲಯ ಮತ್ತು ಘಟಕಕ್ಕೆ ಕೊಂಡಿಯಾಗಿ ಭಾಷ್ಯರವರು ಈ ಘಟಕದಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅಂತ ಭಾವಿಸಿದ್ದೇನೆ. ಈ ವರ್ಷದ ಈ ಒಂದು ಹಬ್ಬ ಇದೆ JC ಸಪ್ತಾಹ, ಅದರ ವಲಯ ಸಂಯೋಜಕರಾಗಿ ಸಹ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಎಲ್ಲ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ವಲಯದಲ್ಲಿದ್ದಾರೆ. ಅಂಥ ಸಂದರ್ಭದಲ್ಲಿ ಒಂದು ಪ್ರಪ್ರಥಮ ಬಾರಿಗೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ದೊಡ್ಡ ಮಟ್ಟಿನ ಒಂದು ಕಟೌಟನ್ನು ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಹಾಕಿ ಪ್ರಚಾರ ಕೊಡತಕ್ಕಂಥ ಕಾರ್ಯಕ್ರಮ, JC ಸಂಸ್ಥೆ ಬಗ್ಗೆ ಪ್ರಚಾರ ಮಾಡಿಕೊಡತಕ್ಕಂಥ ಕಾರ್ಯಕ್ರಮವನ್ನು ಈ ದಿವಸ ಹಾಕಿಕೊಂಡಿರ್ತಕ್ಕಂಥದ್ದು ಒಬ್ಬ ವಲಯ ಸಂಯೋಜಕನ ಒಂದು ನಾಯಕತ್ವದಲ್ಲಿ ಆಗಿರ್ತಕ್ಕಂಥ ಖಂಡಿತ ತಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದೆ. JC ಅಂತ ಹೇಳಿದರೆ ಎಷ್ಟು ಆತ್ಮೀಯತೆ ಅಂತ ಹೇಳೋದಕ್ಕೆ ನಾನೊಂದು ಉದಾಹರಣೆ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಫ್ರಾಂಕಿಯವರು 2 ವರ್ಷದಿಂದ ಕಳೆದ ವರ್ಷವಂತೂ ಇಡೀ ವಾಟ್ಸಪ್ಪಲ್ಲಿ ನಾವು ನೋಡ್ತಾ ಇದ್ದೆವು ಎಷ್ಟು ಸೋಷಿಯಲ್ ಆಗಿ, ಅಂದರೆ ಈ ಕೊರೋನಾ ಸಂದರ್ಭದಲ್ಲಿ ಎಷ್ಟು ಸೋಷಿಯಲ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಅವರಿಗೆ ಮತ್ತು ನಮ್ಮ JCಯ ತಂಡಗಳಿಗೆ ಗೊತ್ತು, ಭಾಗದ ಫಲಾನುಭವಿಗಳಿಗೆ ಗೊತ್ತು. ಹಾಗಾಗಿ ಕಳೆದ ವರ್ಷದ ಒಂದು ವಾರ್ಷಿಕ ಒಂದು ವರದಿ ಅಥವಾ ನಮ್ಮ ಮಂತ್ಲಿ ರಿಪೋರ್ಟ್ ಫಾರ್ಮೆಟಲ್ಲಿ ನೋಡುವಾಗ ಕಾಣ್ತದೆ, ಅತಿ ಹೆಚ್ಚು ವಲಯದಲ್ಲಿ ಕುಂದಾಪುರ ಸಿಟಿ ಘಟಕ ಬಿಟ್ಟರೆ ಅತಿ ಹೆಚ್ಚು ಕೋವಿಡ್ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಕಾರ್ಯಕರ್ತರಾಗಿ ದುಡಿಯಿರತಕ್ಕಂಥದ್ದು ಫ್ರಾಂಕಿಯವರ ನಾಯಕತ್ವದಲ್ಲಿ JC ಕೊಣಾಜೆ ಘಟಕ ಅಂತ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದೆ. ಆ ನಿಟ್ಟಿನಲ್ಲಿ ಕಳೆದ ವರ್ಷ ಅವರಿಗೆ ಅವಕಾಶ ಕಮ್ಮಿ ಇತ್ತು, ಮುಂದುವರಿಬೇಕು ಅಂತೇಳಿ ಘಟಕ ಹೇಳಿಕೊಂಡಾಗ ಈ ವರ್ಷವೂ ಅದನ್ನು ನಾಯಕತ್ವವನ್ನು ವಹಿಸಿ ಯಶಸ್ವಿಯಾಗಿ ಘಟಕವನ್ನು ಮುನ್ನಡೆಸಿದ್ದಾರೆ. ಅದಕ್ಕೆ ಪೂರಕವಾಗಿ ಗೌರವ ಒಂದು ಸನ್ಮಾನಗಳು ವಲಯದಿಂದ ಅವರಿಗೆ ಸಿಕ್ಕಿದೆ. ಇನ್ನು ಮುಂದೆಯೂ ವಲಯ ಮಟ್ಟದಲ್ಲಿ ವಲಯದ ಸಮ್ಮೇಳನ ಸಂದರ್ಭದಲ್ಲಿ ಸಿಗಲಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, JC ಮತ್ತು ಆ ಒಂದು ಬಾಂಧವ್ಯಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಉಲ್ಲೇಖ ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ಒಂದು ನನ್ನ ಒಂದು ಕಾರ್ಯನಿಮಿತ್ತ ಜಿಲ್ಲಾ ಪಂಚಾಯತಿಗೆ ಹೋದಾಗ ಅವರ ಪಕ್ಕದ ಇನ್ನೊಂದು ಕಚೇರಿಯಲ್ಲಿ ನನಗೆ ಕೆಲಸ ಆಗಬೇಕಿತ್ತು. ಈ ಮಾಹಿತಿ ಹಕ್ಕು ಹಾಕುವಂಥ ಕಾರ್ಯಕ್ರಮ, ಮಾಹಿತಿ ಹಕ್ಕಲ್ಲಿ ಕೆಲವು ದಾಖಲೆ ಬೇಕಿತ್ತು. ಕೇವಲ 5 ಪುಟಗಳಿಗೆ ನನಗೆ 6 ಪುಟಗಳಿಗೆ 12 ರೂಪಾಯಿ ಚಲನ್ ಕಟ್ಟಲಿಕ್ಕಿತ್ತು.
ನಾನು ಒಂದು ವೇಳೆ ಮನೆಯಿಂದ ಮಂಗಳೂರಿಗೆ ಬರಬೇಕಾದ್ರೆ ನನ್ನ ಕಾರಿಗೆ 2000 DC ಪೆಟ್ರೋಲ್ ಹಾಕಬೇಕು, ಅದು ವ್ಯಯ ಆಗ್ತಿತ್ತು, ಬಂದು ಆಗದೆ ಉಪಾಯವಿಲ್ಲ. DD ಕಳಿಸೋದಿದ್ದರೆ ನನಗೆ ಒಂದು ವಾರ ಅದರ ಏನು ಪೋಸ್ಟಲ್ ಆರ್ಡರ್ ಇದೆ ಅದನ್ನು ತೆಗೆದು ಕಳಿಸ್ಬೇಕಾದ್ರೆ ಅದಕ್ಕೂ ಸಮಯ ತಗೊಳ್ತಿತ್ತು. ಕೇವಲ ಒಂದು ಫೋನ್ ಸಂಪರ್ಕಕ್ಕೆ ನಾನು ಇಷ್ಟು ಹೇಳಿದೆ ಸರ್, ನನಗೆ ನಾಳೆ, ಯಾಕಂದರೆ ಎಸ್ಟರ್ಡೇ ನನಗೆ ಪಂಚಾಯತ್ ಮೀಟಿಂಗ್ ಇತ್ತು, ಎಮರ್ಜೆನ್ಸಿ ಬೇಕು, ಅದು ಒಂದು ವಾಟರ್ ಪ್ರಾಜೆಕ್ಟ್ನ ಸಬ್ಜೆಕ್ಟಲ್ಲಿ ಅಂತರ್ಜಲ ಪ್ರಾಧಿಕಾರದ ಕೆಲವು ದಾಖಲೆಗಳು. ನಾನು ಬಂದು ಹೋದರೂ ಸಹ ನನಗೆ 2-3 ದಿನ ಸಿಕ್ಕುವ ಪರಿಸ್ಥಿತಿ ಇರಲಿಲ್ಲ. ಆದರೆ 2 ಗಂಟೆಗೆ ನನಗೆ ರಿಜಿಸ್ಟರ್ ಪೋಸ್ಟ್ ಬಂತು. 2:15ಗೆ ಅಧ್ಯಕ್ಷರಿಗೆ ಫೋನ್ ಮಾಡಿದೆ, ಹೀಗೆ ಒಂದು ಉಂಟು ಸರ್, ಒಂದು ಹೆಲ್ಪ್ ಮಾಡಬೇಕು ಅಂತೇಳಿ. 4 ಕಾಲು ಹೊತ್ತಿಗೆ ಯಾವುದೋ ಅಲ್ಲಿ ಪೋಸ್ಟ್ ಆಫೀಸ್ ಬಂದಾಗಿದ್ರು, ಆಚೆ ಹೋಗಿ 2 ಏನು ಪೋಸ್ಟಲ್ ಆರ್ಡರನ್ನು ಕಲೆಕ್ಟ್ ಮಾಡಿ 5 ಕಾಲಕ್ಕೆ ಆಫೀಸಿಗೂ ಟಚ್ ಮಾಡಿಬಿಟ್ಟಿದ್ದಾರೆ. ಮರುದಿವಸ 4 ಗಂಟೆಗೆ ನನಗೆ ರಿಜಿಸ್ಟರ್ ಪೋಸ್ಟಲ್ಲಿ ಆ ಡಾಕ್ಯುಮೆಂಟ್ ಬಂದು ತಲುಪಿತ್ತು. ಹಾಗಾಗಿ ಈ ಒಂದು JC-ಯಿಂದ ನಮಗೆ ಎಷ್ಟು ಪ್ರಯೋಜನ ಆಯಿತು. ಇವತ್ತು ನಾನು ಬರಬೇಕಾದ್ರೂ ಅದೇ ಒಂದು ಮೂಲ ಕಾರಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಿದ್ದೇನೆ. ಅಂಥ ಸಂದರ್ಭದಲ್ಲಿ ಯಾಕೆಂತ ಹೇಳಿದರೆ ಅನಿವಾರ್ಯ ಸಂದರ್ಭದಲ್ಲಿ ಯಾರು ಜೊತೆಗೆ ಬರ್ತಾರೋ ಅವ ಶಾಶ್ವತ ಸ್ನೇಹಿತ ಆಗಿರ್ತಾನೆ ಅಂತ ಹೇಳೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಆ ಉದಾಹರಣೆಯನ್ನು ನಾನು ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ನೇಹಿತರೆ, JC ಸಂಸ್ಥೆ 40 ವರ್ಷದ ಒಳಗಿನ ಯುವಕ ಯುವತಿಯರಿಗೆ ಬೆಳೀಲಿಕ್ಕೆ ಇರತಕ್ಕಂಥ ವೇದಿಕೆ. ಖಂಡಿತ ನಂತರವೂ ಅದರ ತೊಡಗಿಸ್ಕೊಳ್ಳಿಕ್ಕೂ ಅವಕಾಶ ಇದೆ. ಅದಕ್ಕಾಗಿ ಪೂರಕವಾಗಿ ಒಂದು ಸೀನಿಯರ್ ಮೆಂಬರ್ಶಿಪ್ ಅಸೋಸಿಯೇಷನ್ ಅಂತೇಳಿ ನಮ್ಮ JC-ಯಲ್ಲಿ ಈಗ ಪ್ರಾರಂಭ ಮಾಡಿದ್ದಾರೆ. 18ರಿಂದ 40 ವರ್ಷ JC-ಗಳಿದ್ದರೆ ನಂತರ JC-ಯಿಂದ ಬಿಟ್ಟು ಹೋಗಬಾರ್ದು, ಯಾರು JC-ಯಲ್ಲಿ ಇರಬೇಕು ಅಂತೇಳಿ ಸೀನಿಯರ್ ಮೆಂಬರ್ ಅಸೋಸಿಯೇಷನ್ SME ಅಂತೇಳಿ ಒಂದು ನಮ್ಮ ವಲಯ ಮಟ್ಟ, ರಾಷ್ಟ್ರೀಯ ಮಟ್ಟದಲ್ಲಿ ಆಗಿದೆ. ಇವತ್ತು ಅದಕ್ಕೆ ಅಧ್ಯಕ್ಷರ, ರಾಷ್ಟ್ರೀಯ ಕೋಆರ್ಡಿನೇಟರನ್ನು ಸಹ ಆಯ್ಕೆ ಮಾಡಿ ರಾಷ್ಟ್ರಾಧ್ಯಕ್ಷರು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಈ ಭಾಗದಲ್ಲಿರ್ತಕ್ಕಂಥ ಪೂರ್ವ JC-ಗಳು ಎಲ್ಲರೂ ಸೀನಿಯರ್ ಮೆಂಬರ್ ಅಸೋಸಿಯೇಷನಿಗೆ ಸೇರಿಕೊಳ್ಳಿ. ಮತ್ತೊಮ್ಮೆ ನಿಮ್ಮ ಹಳೆ ಕಾಲದ ಗತ ವೈಭವವನ್ನು ನಾವು ಜೊತೆಯಾಗಿ ಎಂಜಾಯ್ ಮಾಡೋಣ. ಇಲ್ಲಾಂದರೆ ಅದೆಲ್ಲ ಹುಡುಗರ ಅಟ್ಯಾಚ್ಮೆಂಟ್ ಬರೋದಿಲ್ಲ. ಇದನ್ನು ನಮಗೂ ಗೊತ್ತಾಗ್ತದೆ. ನಾವು ನಂದು 39 ವರ್ಷ ಹಿರಿಯ ಘಟಕ, 3 ತಲೆಮಾರು ಸುಳ್ಯದಲ್ಲಿ ಈಗ ನಡೀತಾ ಇದೆ. ಪ್ರಾರಂಭದಲ್ಲಿ 80ರ ದಶಕದ ಒಂದು ತಲೆಮಾರು, ಅವರಿಗೆಲ್ಲ 65+ ಇದ್ದಾರೆ, ಆದರೂ ಅವರು ಬರ್ತಾರೆ. ಅದಾದ ನಂತರ ಇನ್ನೊಂದು ತಲೆಮಾರು 2000 ಇಸವಿನ ತಲೆಮಾರಿನ ಪೂರ್ವಾಧ್ಯಕ್ಷಗಳು ಇರ್ತಾರೆ. ಅದಾದ ಮೇಲೆ ನಾವು 2005ರ ನಂತರದ ಒಂದು 2010ರ ನಂತರದ ತಲೆಮಾರು ಈಗ ಅಲ್ಲಿ ಆಡಳಿತ ಮಾಡುವಾಗ ಆ ಗ್ಯಾಪ್ ಇರ್ತದೆ. ಅದು ಎಲ್ಲ ಕಡೆ ಇರ್ತದೆ. ಅದು ಇಲ್ಲಿಂತಲ್ಲ, ಯಂಗ್ ಜನ್ರೇಷನ್ ಮತ್ತು ಏಜ್ಡ್ ಜನ್ರೇಷನ್ ಅದು ಒಟ್ಟಿಗೆ ಹೋಗಬೇಕಾದ್ರೆ ಈ ಸೀನಿಯರ್ ಚೇಂಬರ್ ಆಗಿರ್ಬೋದು ಅಥವಾ ಸೀನಿಯರ್ ಮೆಂಬರ್ ಅಸೋಸಿಯೇಷನ್ ಆಗಿರ್ಬೋದು, ಇದರಲ್ಲಿ ನಾವು ತೊಡಗಿಸಿಕೊಂಡಾಗ ಲಯನ್ಸ್ ರೋಟರಿ ಅಥವಾ ಇನ್ನೊಂದು ಸಂಸ್ಥೆಯಲ್ಲಿ ಪೂರಕವಾಗಿ ನಾವಿಲ್ಲೇ ಸೀನಿಯರ್ಸ್ಗಳು ಇರಲಿಕ್ಕೆ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಹೇಳೋದರೊಂದಿಗೆ ಈ ವರ್ಷ ನಾನು ಈ ದಿವಸದ ಕಾರ್ಯಕ್ರಮ ಬಂಧನ್ ಹೇಳುವಂಥ ಘೋಷಣೆಯೊಂದಿಗೆ ರಾಷ್ಟ್ರಾದ್ಯಂತ JC ಸಪ್ತಾಹ ನಡೀತಾ ಇದೆ. ಕೊರೋನಾ ಅಂತ ಹೇಳುವಂಥ ಒಂದು ಮಹಾಮಾರಿಯಿಂದ ನಾವೆಲ್ಲ ಬಂಧನದಲ್ಲಿದ್ದೆವು. ಆ ಬಂಧನದಿಂದ ವಿಮುಕ್ತಿ ಹೋಗಿ ಹೊರಗಡೆ ಬರಬೇಕು. ಹಾಗಾಗಿ 7 ದಿನಕ್ಕೆ 7 ರೀತಿಯ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಬಂಧನ್ ಅಂತ ಹೇಳುವಂಥ ಘೋಷಣೆಯೊಂದಿಗೆ ನಾವು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ತೊಡಗಿಸ್ಕೊಳ್ತಾ ಇದ್ದೇವೆ. ಖಂಡಿತ ಇದರ ಪ್ರಯೋಜನ ಈ ಭಾಗದ ಎಲ್ರಿಗೂ ಸಿಗಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತೇನೆ. ಅದರ ಜೊತೆಯಲ್ಲಿ ಆರಕ್ಷಕ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದರೆ ಯಾವ ರೀತಿ ಆಗ್ತದೆ ಅಂತ ಹೇಳಿ ನಾವು ಅಫ್ಘಾನಿಸ್ತಾನದ ಪರಿಸ್ಥಿತಿಯನ್ನು ಕಂಡನು ಗೊತ್ತಾಗ್ತದೆ. ಅದಕ್ಕೆ ಜೊತೆಯಲ್ಲಿ 2 ವರ್ಷದಿಂದ ಸ್ವಲ್ಪ ಆರೋಗ್ಯ ಇಲಾಖೆ ನಮಗೆ ಅದರ ಮೊದಲಷ್ಟು ಅದರ ಮಹತ್ವ ಗೊತ್ತಿರಲಿಲ್ಲ. ಈ 2 ವರ್ಷದಲ್ಲಿ ಆರೋಗ್ಯ ಇಲಾಖೆಯ ಮಹತ್ವವನ್ನು ಪ್ರತಿಯೊಬ್ಬನೂ ಕಾಣುವಂಥ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೇವೆ. ಈಗ ಈ ದಿವಸ ಆಶಾ ಕಾರ್ಯಕರ್ತೆ ಅಥವಾ ಇಡೀ ನಮ್ಮ ವಲಯದಾದ್ಯಂತ ಆಶಾ ಕಾರ್ಯಕರ್ತೆಯವರನ್ನು, ಆರೋಗ್ಯ ಇಲಾಖೆಯವರನ್ನು, ಸಮಾಜಮುಖಿ ಕಾರ್ಯಕ್ರಮ ತೊಡಗಿಸ್ಕೊಳ್ತಾ ಏನು ವಾಲಂಟಿಯರ್ಸ್ ಇದ್ದಾರೆ ಅವರನ್ನು ಗೌರವಿಸುವಂಥ ಕಾರ್ಯಕ್ರಮವನ್ನು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ನಾವೊಂದು ತಿಳ್ಕೊಳ್ಬೇಕು, ನಾವೆಲ್ಲ ಮನೆ ಒಳಗೆ ಇದ್ದಾಗ ಆಶಾ ಕಾರ್ಯಕರ್ತರಾಗಿರ್ಬೋದು, ಆರೋಗ್ಯ ಇಲಾಖೆಯರು ಆಗಿರ್ಬೋದು, ಅವರು ಕೊಟ್ಟಿರತಕ್ಕಂಥ ಸೇವೆ ಅವಿಸ್ಮರಣೀಯ. ಸರ್ಕಾರ ಆದೇಶ ಕೊಡ್ತದೆ ಎಲ್ರಿಗೂ, ಯಾರು ಲಾಕ್ಡೌನ್ ಮನೆಯಿಂದ ಹೊರಡಬೇಡಿದ್ದಾದರೆ ಇಲಾಖೆಯ ಸಿಬ್ಬಂದಿಗಳಿಗೆ ಘೋಷಣೆ ಮಾಡ್ತದೆ, ನೀವು ಮನೆ ಮನೆಗೆ ಹೋಗಬೇಕು, ಯಾರ ಮನೆಯಲ್ಲಿ ಯಾವ ರೀತಿಯ ಲಕ್ಷಣಗಳಿವೆ, ಜ್ವರ ಇದೆಯಾ, ಶೀತ ಇದೆಯಾ, ಕೆಮ್ಮಿದೆಯಾ, ಎಲ್ಲವನ್ನು ರಿಪೋರ್ಟ್ ಮಾಡಬೇಕು. ನಂತರ ಅವರು ಮನೆಗೆ ಬರಬೇಕು. PPE ಕಿಟ್ ವ್ಯವಸ್ಥೆ ಹಾಕಿ ಆರೋಗ್ಯ ಕಾರ್ಯಕರ್ತರು ಕೆಲಸ ಮಾಡಬೇಕು. ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ಕೊರೋನಾ ಸಂದರ್ಭದಲ್ಲಿ ಸೇವೆ ಮಾಡಿರ್ತಕ್ಕಂಥ ಈ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳನ್ನು ಗೌರವಿಸಿದಂಥ ಈ ದಿನ ನಮ್ಮ ಈ ದಿನದ ಬಿಗಿನ್ ವಿತ್ ಕೋವಿ ಹೆಲ್ಪ್ ಅಂತೇಳಿ. ಹಾಗಾಗಿ ಅದಕ್ಕೆ ಪೂರಕವಾದ ಕಾರ್ಯಕ್ರಮ ಹಾಕುವುದರ ಜೊತೆಗೆ ಈ ದಿವಸ
ಏನು ಸ್ಯಾನಿಟೈಸರ್ ಮತ್ತು ಮಾಸ್ಕನ್ನು ಈ ಭಾಗದ ರಿಕ್ಷಾ ಚಾಲಕರಿಗೆ ಕೊಡುವಂಥ ಉತ್ತಮ ಕಾರ್ಯಕ್ರಮ. ಕಳೆದೋಯ್ತು, ಮುಂದೆ ಯಾವ ರೀತಿ ನಾವು ಇರಬೇಕು ಹೇಳುವಂಥ ಒಂದು ಸಣ್ಣ ಜಾಗೃತಿಯ ಕಾರ್ಯಕ್ರಮವನ್ನು ಈ ಘಟಕದ ಪ್ರಾರಂಭದ ದಿನ ಹಾಕಿಕೊಂಡಿದ್ದಾರೆ. ಖಂಡಿತ ಈ ಏನು JC ಇಂಡಿಯಾದ ಗೈಡ್ಲೈನ್ಸ್ ಇದೆ ಅದಕ್ಕೆ ಪೂರಕವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಘಟಕದಿಂದ 7 ದಿನಗಳು ಇನ್ನು ಉತ್ತಮ ಕಾರ್ಯಕ್ರಮಗಳು ಮೂಡಿ ಬರಲಿ. ನಾವು ಸದಾ ಈ ಘಟಕದ ಜೊತೆ ಇದ್ದೇವೆ ಅಂತ ಹೇಳೋದ ಮಾತ್ರದೊಂದಿಗೆ ನನ್ನನ್ನು ಕರೆಸಿ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ JC ಮಂಗಳೂರು ಮಂಗಳ ಗಂಗೋತ್ರಿ ಕೋಣಾಜ ಘಟಕಕ್ಕೆ ಒಂದಿಸನ ಮಾತಿ ವಿರಾಮ ಇಡ್ತದೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಜೈ. ಥ್ಯಾಂಕ್ ಯು. ಲಸಿಕೆ ಈಗಾಗಲೇ ನಾವು ಈ ಲಸಿಕೆಯನ್ನು ಈಗಾಗಲೇ ನಾವು ಬೆಳಗ್ಗೆನೇ ನೀಡಿ ಆಗಿದೆ. ಅನಂತರ ಈ ಮಾಸ್ಕ್ ವಿತರಣೆ ಕಿಟ್ ಸ್ಯಾನಿಟೈಸರ್ ಈಗ ನಾವು ಆಟೋ ಚಾಲಕರಿಗೆ ಈಗ ಸಾಂಕೇತಿಕವಾಗಿ ನಾವು ಒಬ್ಬರಿಗೆ ಇಲ್ಲಿ ನೀಡ್ತಾ ಇದ್ದೇವೆ. ಉಳಿದ ನಾವು ಅದೇ ಆಟೋ ಚಾಲಕರ ಸ್ಟ್ಯಾಂಡ್ ಪಾರ್ಕಿಗೆ ಹೋಗಿ ನೀಡಲಿಕ್ಕಿದ್ದೇವೆ. ದಯವಿಟ್ಟು ನಮ್ಮ ಆಟೋ ಚಾಲಕರು ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಅವ್ರು ಮುಂದೆ ಬಂದು ಈ ನಮ್ಮ ಈ ದಿನದ ಕಾರ್ಯಕ್ರಮದ ಉದ್ಘಾಟಕರಾದಂಥ ಅಶೋಕ್ ಚಂದ್ರ ಸರ್ ಇವರಿಂದ ಪಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತೇವೆ. ಸಪ್ತಾಹದ JC ಹಬ್ಬದ ಈ ಒಂದು ಕಾರ್ಯಕ್ರಮವನ್ನು ಇದೀಗ ತಾನೇ ಉದ್ಘಾಟಿಸಿರ್ತಕ್ಕಂತಹ ನಮ್ಮೆಲ್ಲರ ನಾಯಕರು ಹಾಗೂ ನಾನು ಅಧ್ಯಕ್ಷನಾಗಿರುವ ಅವಧಿಯಲ್ಲಿ ಅವರು ನನ್ನ ಝೋನ್ ವೈಸ್ ಪ್ರೆಸಿಡೆಂಟ್ ಉಪಾಧ್ಯಕ್ಷರಾಗಿದ್ದರು. ಆಗಿರ್ತಕ್ಕಂಥ ನಮ್ಮೆಲ್ಲರ IPZPU ರಾಷ್ಟ್ರೀಯ ಸಂಯೋಜಕರಾಗಿರ್ತಕ್ಕಂತಹ ಅಶೋಕ್ ಚುಂತಾಲ್ ಸರ್ ಅವರೇ ಹಾಗೂ ನಮ್ಮ ನೆಚ್ಚಿನ ಈ ಘಟಕದ ಅಧ್ಯಕ್ಷರು, ನಾನು ಅಧ್ಯಕ್ಷನಾಗಿರ್ತಕ್ಕಂಥ ಅವಧಿಯಲ್ಲಿ ನಮ್ಮ JCಗೆ ಸೇರ್ಪಡೆಯಾಗಿ ಅದರ ನಂತರ ನಿರಂತರವಾಗಿ JCಗೆ ದುಡಿತಾ ಕಳೆದ 2 ವರ್ಷದಿಂದ ಡೈನಾಮಿಕ್ ಹಾಗೂ ಡ್ಯಾಶಿಂಗ್ ಆಗಿ ಇಡೀ ವಲಯದಲ್ಲಿ ಮಿಚ್ಚಿರ್ತಕ್ಕಂತಹ ಫ್ರಾಂಕಿ ಫ್ರಾನ್ಸಿಸ್ ಪುಟಿನ್ ಅವರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿರತಕ್ಕಂಥ ಪಾವರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು, ಈ JCಯನ್ನು ಕಟ್ಟಿಬೆಳೆಸಲಿಕ್ಕೆ ಭಾಳಷ್ಟು ವರ್ಷಗಳಿಂದ ಶ್ರಮಿಸ್ತಕ್ಕಂಥ ತ್ಯಾಗಂ ಸಾಹೇಬ್ ಅವರೇ, ಬೈರೇಯಂ ಸರ್ ಅವರೇ ಹಾಗೂ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಪವಿತ್ರ ಮೇಡಮ್ನವರೇ, ನಮ್ಮ ಈ ವರ್ಷದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರತಿಮಾ ಹೆಬ್ಬಾರ್ ಅವರೇ ಹಾಗೂ ಸೇರಿರ್ತಕ್ಕಂಥ ಎಲ್ಲ ಪೂರ್ವಾಧ್ಯಕ್ಷರೇ ಹಾಗೂ ಎಲ್ಲ JC ಮಿತ್ರರೇ, ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರತಿ ವರ್ಷವೂ ಸೆಪ್ಟೆಂಬರ್ ತಿಂಗಳಲ್ಲಿ ಇಡೀ ರಾಷ್ಟ್ರಾದ್ಯಂತ ನಾವು ಈ JC ಹಬ್ಬವನ್ನು 1 ವಾರದ ಈ ಕಾರ್ಯಕ್ರಮವನ್ನು ಇಡೀ JC ಮಟ್ಟದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಪ್ರತಿಯೊಂದು ಇದಕ್ಕೆ ಒಂದು JC ಹಬ್ಬ ಅಂತ ನಾವು ಕರೀತೇವೆ. ಯಾಕೆಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, JCಯಲ್ಲಿರ್ತಕ್ಕಂಥ 7 ದಿವಸದಲ್ಲಿ ನಾವು ಬೇರೆ ಬೇರೆ ಕಾರ್ಯಕ್ರಮವನ್ನು ಇಟ್ಕೊಂಡು ಆಯಾಯ ಘಟಕದವರು ಒಂದೊಂದು ಕಾರ್ಯಕ್ರಮ ಯಾವ ರೀತಿಯ ಜನ ಉಪಯೋಗ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಒಂದು ಝೋನ್ ವಲಯದಲ್ಲಿ ಗುರುತಿಸ್ತಕ್ಕಂಥ ಹಾಗೆಯೇ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಈ ಒಂದು JCB ಮಾಡ್ತಾ ಇದೆ. ಹಾಗಾಗಿ ಈ ಬಂಧನ್ ಕಾರ್ಯಕ್ರಮದಲ್ಲಿ ಝೋನ್ನ ಈ ಸಪ್ತಾಹದ ಕೋಆರ್ಡಿನೇಟರ್ ಆಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನನಗೆ ಭಾಳಷ್ಟು ಹೆಮ್ಮೆ ಎನಿಸ್ತಾ ಇದೆ. ಯಾಕೆಂದರೆ ನಮ್ಮ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮವು ನಮ್ಮ ಝೋನ್ ಮಂಗಳೂರಲ್ಲಿ ನಡೆಯತಕ್ಕಂತಹ ಸಂದರ್ಭದಲ್ಲಿ ನನ್ನೊಟ್ಟಿಗೆ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಈ ನಮ್ಮ ಝೋನಲ್ಲಿ ಇದ್ದದ್ದು ಭಾಳ ಸಂತೋಷದ ವಿಷಯ. ಹಾಗೆ ನಾವು ಈ ವರ್ಷ ಭಾಳಷ್ಟು JC ಸಪ್ತಾಹವನ್ನು ನಮ್ಮ ಈ ಝೋನ್ 15ರಲ್ಲಿ ಭಾಳಷ್ಟು ವಿಜೃಂಭಣೆಯಿಂದ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಪ್ರತಿಯೊಂದು ದಿವಸವೂ ಕೂಡ ಯಾರು ಉತ್ತಮವಾಗಿ ಮಾಡ್ತಾರೋ ಅವರಿಗೆ
ಉತ್ತಮ ಅವಾರ್ಡನ್ನು ಕೊಡ್ತಕ್ಕಂಥ ಒಂದು ವಿಶೇಷ ಯೋಜನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಹಾಗೆ ಯಾರು ಒಂದು ದಿವಸದಲ್ಲಿ ಇರ್ತಕ್ಕಂಥ 85 ಲೋಮಿನಲ್ಲಿ ಕೂಡ ಅವರು JC ಸಪ್ತಾಹವನ್ನು ಮಾಡ್ತಾರೋ, ಪ್ರತಿ ದಿವಸದಲ್ಲಿ ಅವರು ಮಾಡಿರ್ತಕ್ಕಂಥ ಇಡೀ ಝೋನಲ್ಲಿ ಯಾರು ಫಸ್ಟ್ ಬರ್ತಾರೋ ಅವರಿಗೆ ಆಯಾಯ ದಿವಸವನ್ನು ನೋಡಿಕೊಂಡು ನಾವು ಝೋನ್ ಅವಾರ್ಡನ್ನು ಇಟ್ಕೊಂಡಿದ್ದೇವೆ. ಹಾಗೆ ಭಾಳಷ್ಟು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಪ್ರತಿಯೊಂದು ದಿವಸದಲ್ಲಿ, ಈಗ ನಮ್ಮ ಮಂಗಲ ಗಂಗೋತ್ರಿ ಘಟಕ ಇರ್ಬೋದು, ಹಲವಾರು ನನ್ನ ಓಂ ಘಟಕವು ಕೂಡ ಹಲವಾರು ಪ್ರಶಸ್ತಿಗಳನ್ನು ನಾವು ಪಡೆದುಕೊಂಡಿದ್ದೇವೆ. JC ವೀಕನ್ನು ನಾವು ಉತ್ತಮ ರೀತಿಯಲ್ಲಿ ಮಾಡಿದರೆ ಅದರಲ್ಲಿಯೂ ಕೂಡ ಪ್ರತಿ ದಿವಸಕ್ಕೆ ಒಂದೊಂದು ಬಹುಮಾನ, ಟಾಪ್ 10, ಟಾಪ್ 5 ಹಾಗೆ ಕೆಲವೊಂದು ಅವಾರ್ಡ್ಗಳನ್ನು ಕೂಡ ನಾವು ಈಗ ತೆಗೆದುಕೊಂಡಿದ್ದೇವೆ. ಹಾಗೆ ಒಂದು ಉತ್ತಮ ನನಗೆ ಈ ಒಂದು ನನ್ನ ಓಂ ಲೋಮಿನಲ್ಲಿ ಇಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿರುವ ಕಾರಣ ಈ ವರ್ಷ ನಾನು JCV ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಯಿತು. ಮುಂದಿನ ದಿನಗಳಲ್ಲಿಯೂ ಕೂಡ ನಮ್ಮ ಅಧ್ಯಕ್ಷರು ಹಲವಾರು ಅವರ ಕನಸುಗಳಿದೆ, ಅದು ನನಸಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾನೆ ಮಾತನಾಡ್ತಾರೆ. ಹಬ್ಬ JC ಸಪ್ತಾಹ ಅಂದರೆ ಒಂದು ಹಬ್ಬ ನಮಗೆ. ಅದೊಂದು ವಾರ ನಡೆಯುವುದಾದ್ರೆ ಬಹಳ ಒಂದು ಹಬ್ಬ ಥರನೇ. ಯಾಕಂದರೆ ಇದು ನಮ್ಮ ವರ್ಷ ಪ್ರತಿ ನಡೆಯುವಂಥ ಒಂದು JC ಸಪ್ತಾಹ. ಮೊದಲ ದಿನ ಈ ದಿನ ನಾವು JC ಸಪ್ತಾಹದ ಈಗಾಗಲೇ ಹೇಳಿದೆ, ಕಿಟ್ ಹಾಗೂ ಮಾಸ್ಕ್, ಸ್ಯಾನಿಟೈಸರ್ ವಿತರಣೆ. ಈಗ ನಾಳೆ ನಡೆಯುವಂಥ ಕಾರ್ಯಕ್ರಮ ನಮ್ಮ JC ಸಂಸ್ಥೆಗೆ ಹೊಸ ಸದಸ್ಯರ ಸೇರ್ಪಡೆ. ಈ ಕಾರ್ಯಕ್ರಮ ಇದೇ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ. ಇದೇ ಸಂಜೆ 5 ಗಂಟೆಗೆ ಎಲ್ಲ ಸದಸ್ಯರು ಕ್ಲಬ್ದ ಸಮಯದಲ್ಲಿ ಹಾಜರಿರಬೇಕಾಗಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ 2ನೇ ದಿನ ಇದು ಕಾರ್ಯಕ್ರಮ. 3ನೇ ದಿನ ಕಾರ್ಯಕ್ರಮ ನಮ್ಮ ಮಹಿಳೆಯರಿಗೆ ಸಂಬಂಧಪಟ್ಟ ಈ ದಿನ ನಾನು ಒಂದು ಸುಂದರವಾದ ಆನ್ಲೈನ್ ಮುಖೇನ ನಾನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ. ಯಾಕೆಂದರೆ ಎಲ್ಲರೂ ಮಹಿಳೆಯರಿಗೆ ಇದರ ಸವಲತ್ತು ಸಿಗಬೇಕಂತ ಹೇಳಿ. ಯಾಕೆಂದರೆ ಕೆಲವರಿಗೆ ಮಹಿಳೆಯರಿಗೆ ಸಿಗುವಂಥ ಸವಲತ್ತುಗಳು ಯಾವ ರೀತಿ ಉಪಯೋಗ ಮಾಡಬೇಕಂತ ಗೊತ್ತಾಗೋದಿಲ್ಲ. ಇಲ್ಲಿ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಕೊರೋನಾ ಇದರಿಂದ. ಆದ್ದರಿಂದ ಅದು ಶನಿವಾರ ಮತ್ತು ಭಾನುವಾರ ನಮಗೆ ಕೋವಿಡ್ ನಿಯಮ ಕಾರ್ಯಕ್ರಮಕ್ಕೆ ನಿರ್ಬಂಧ ಇರುವುದರಿಂದ ನಾವು ಆನ್ಲೈನ್ ಮಾಡ್ತಾ ಇದ್ದೇವೆ. ಹೋಗಿದೆ ಓಕೆ ತೆಗೆದಿದೆ ಅಂತೇನೋ ಮಾಧ್ಯಮ ಮಿತ್ರ ಹೇಳಿದ್ದಾರೆ. ಹೌದಾ, ಒಳ್ಳೆಯದೇ ಆಯಿತು. ಯಾಕೆಂದರೆ ಕಾರ್ಯಕ್ರಮ ನಾವು ಆನ್ಲೈನ್ ಫಿಕ್ಸ್ ಮಾಡಿದ್ದೇವೆ. ನಾಳೆ ನಿಮಗೆ ತಿಳಿಸ್ತಾ ಇದ್ದೇವೆ. ಭಾಳ ಒಂದು ಇದಕ್ಕೆ ತರಬೇತುದಾರರು, ಒಂದು ಸೂಕ್ತವಾದ ತರಬೇತುದಾರರು ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಮೇಡಮ್ರವರು, ನಮಗೆ ಗೀತಾ ಮೇಡಮ್ರವರು, ಅದೇ ರೀತಿ ಮಾಧುರಿ ಗುರುರಾಜ್ ಇವರು ಮಹಿಳಾ ಅಭಿವೃದ್ಧಿ ನಿರೀಕ್ಷಕರು ಅದನ್ನ ಮಾಹಿತಿ ನೀಡಲಿಕ್ಕಿದ್ದಾರೆ. ದಯವಿಟ್ಟು ನಿಮ್ಮಲ್ಲಿ ನಾವು ವಾಟ್ಸಪ್ ಗ್ರೂಪ್ ಇದ್ದರೆ ಇತರರಿಗೂ ತಿಳಿಸಿ. ಯಾಕೆಂದರೆ ಇತರರಿಗೆ ನಿಮ್ಮ ಸ್ವಾಸ್ಥ್ಯ ಪಂಗಡ, ಮಹಿಳಾ ಸಂಘಟನೆ, ಅದೇ ರೀತಿ ವಿವಿಧ ಸಂಘಟನೆಗಳಿದ್ದರೆ ಅವರಿಗೆ ತಿಳಿಸಿಬಿಡಿ ದಯವಿಟ್ಟು. ಇದು 3ನೇ ದಿನದ ಕಾರ್ಯಕ್ರಮ. 4ನೇ ದಿನದ ಕಾರ್ಯಕ್ರಮ ನಮ್ಮ JC ಮಿತ್ರರಿಗೆ ಆಟೋಟ ಸ್ಪರ್ಧೆ. ನಮ್ಮ JC ಸದಸ್ಯರಿಗೆ ಇತರ ಸಂಘಟನೆಗಳ ಮುಖಾಂತರ, ಈ ಬೇರೆ ಸಂಘಟನೆ ನಮ್ಮ ಜೊತೆಗೆ ಈಗಾಗಲೇ ನಮ್ಮ ಮೆರ್ಸಿ ಫ್ರೆಂಡ್ಸ್ನ ಸದಸ್ಯರು ನಮಗೆ ಕೈ ಸಹಕಾರ ನೀಡ್ತಾ ಇದ್ದಾರೆ. ಅವರು ಕೂಡ ಅವರಿಗೆ ನಮ್ಮ ಜೊತೆಗೆ ಒಂದು ದಿನ ನಾವು ಆಟೋಟ ಸ್ಪರ್ಧೆಯನ್ನು ಆಯೋಜನೆ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಸ್ವಸಹಾಯ ಪಂಗಡ, ಸ್ವಸಹಾಯ ಸಂಘ, ನಮ್ಮ ಬೆಳಕು ಅಂತ ಸ್ವಸಹಾಯ ಸಂಘ ಇದೆ, ಅವರು ನಮ್ಮ ಜೊತೆಗೆ ಸೇರ್ತಾ ಇದ್ದಾರೆ. ಇದೊಂದು ಭಾಳ ಒಂದು ಸುಂದರವಾದ ಈ ಆಟೋಟ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಶಟ್ಲ್, ಲೂಡೋ, ಲಗೋರಿ, ಮಡಿಕೆ ಹೊಡೆಯೋದು, ಬಾಲ್ ಥ್ರೋ, ಕ್ರಿಕೆಟ್, ಇನ್ನಿತರ ಏನೋ ಇಂಡೋರ್ ಗೇಮ್ ಇದ್ದರೆ ಅದು ನಾವು ಆ ದಿವಸ ಆಯೋಜನೆ ಮಾಡಲಿಕ್ಕಿದ್ದೇವೆ. ಆ ಬಹುಮಾನವನ್ನು ನಮ್ಮ ಸಮಾರಂಭ ದಿವಸ ವಿಜೇತರಿಗೆ ನೀಡಲಿಕ್ಕಿದ್ದೇವೆ. ಈ ಕ್ರೀಡಾಕೂಟವನ್ನು ನಾವು ಹಸೇಗೊಳಿ ITA ಮೈದಾನದಲ್ಲಿ ಆಯೋಜನೆ ಮಾಡಿದ್ದೇವೆ. ಇಲ್ಲಿ ಪಕ್ಕದಲ್ಲಿ ಹಸೇಗೊಳಿ, ನನ್ನ ಮನೆ ಪಕ್ಕದಲ್ಲಿ ITA ಕಾಲೇಜ್ ಇದೆ. ಈಗಾಗಲೇ ನಮ್ಮ ವಿಲಿಯಂ ಮಾಸ್ಟರ್ ಪ್ರಾಧ್ಯಾಪಕರು ನಮ್ಮ ಜೊತೆಗಿದ್ದಾರೆ. ಅವರ ಜವಾಬ್ದಾರಿಯನ್ನು ಅವರು ತಗೊಳ್ತಾ ಇದ್ದಾರೆ. ಅದರಿಂದ ಈ ಕಾರ್ಯಕ್ರಮಕ್ಕೂ ಕೂಡ ನೀವು ಭಾಗವಹಿಸಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ. 5ನೇ ದಿನ ಕಾರ್ಯಕ್ರಮ ಆರೋಗ್ಯ ತಪಾಸಣಾ. ಇದು ಬಹಳ ಒಂದು ನಮಗೆ ಪ್ರತಿಯೊಬ್ಬರಿಗೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೆ ಬಹಳ ಮಹತ್ವದ ದಿನ. 5ನೇ ದಿನದ ಕಾರ್ಯಕ್ರಮ ಆರೋಗ್ಯ ತಪಾಸಣೆ. ಅದೇ ರೀತಿ 6ನೇ ದಿನದ ಕಾರ್ಯಕ್ರಮ ರಸ್ತೆ ಸ್ವಚ್ಛತೆ ಮತ್ತು ನಮ್ಮ ರಸ್ತೆಗಳಲ್ಲಿ ಇರುವಂಥ ಹುಲ್ಲುಗಡ್ಡೆಗಳನ್ನು ತೆಗೆಯುವಂಥದ್ದು. ಯಾಕಂದರೆ ಈಗಾಗಲೇ ನಾವು ಒಂದು ಸ್ಥಳವನ್ನು ನಿಗದಿಪಡಿಸಿದ್ದೇವೆ. ITA ಕಾಲೇಜಿನ ಮುಂಭಾಗದಲ್ಲಿರುವಂಥ ಎಲ್ಲ ರಸ್ತೆಯನ್ನು ಮತ್ತು ನಮ್ಮ ಇಲ್ಲಿ ಹಸೆಗುಳಿ ಪಕ್ಕದಲ್ಲಿರುವಂಥ ರಸ್ತೆಗಳೇನಾದರೂ ಈಗಾಗಲೇ ಸರ್ಕಾರಕ್ಕೆ ಗಮನಕ್ಕೆ ತಂದು ದುರಸ್ತಿ ಮಾಡುವಂಥದ್ದು, ಅದನ್ನೆಲ್ಲ ನಾವು ಆ ದಿನ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ನಮಗೆ ಆ ದಿನ ನಮ್ಮ ಪಂಚಾಯತ್ ಮಂಜನಾಡಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಮತ್ತು ಸದಸ್ಯರು ನಮ್ಮ ಜೊತೆಗೆ ಸೇರಲಿಕ್ಕಿದ್ದಾರೆ. ಅದೇ ರೀತಿ 7ನೇ ದಿನದ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮ.
ನಾವು ಈ ಕಾರ್ಯಕ್ರಮವನ್ನು ಕುತ್ತಾರ್ನ ಬಾಲ ಸಂರಕ್ಷಣಾ ಕೇಂದ್ರ ಇಲ್ಲಿ ಆಯೋಜನೆ ಮಾಡಲಿಕ್ಕಿದ್ದೇವೆ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ಕಾರ್ಯಕ್ರಮ ತಪ್ಪಿದ್ರು ಈ ಸಮಾರಂಭ ಕಾರ್ಯಕ್ರಮ ದಯವಿಟ್ಟು ತಪ್ಪದೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿರಬೇಕು. ಆ ದಿನ ಪ್ರಶಸ್ತಿ ಪ್ರದಾನ, ಬಹುಮಾನ ವಿತರಣೆ, JC ಕಮಲಪತ್ರ ಪುರಸ್ಕಾರ ಮತ್ತು ಅದೇ ರೀತಿ ಪೂರ್ವಾಧ್ಯಕ್ಷಗಳ ಒಂದು ಸಮ್ಮೇಳನ, ಅದೇ ರೀತಿ ಸಲ್ಯೂಟ್ ದಿ ಸೈಲೆಂಟ್ ವರ್ಕರ್ ಕಳೆದ ತಿಂಗಳ ಒಬ್ಬರು ರಾಷ್ಟ್ರಪತಿ ಪುರಸ್ಕೃತರು ಅವರ ಕಾರ್ಯಕ್ರಮದ ನಿಮಿತ್ತ ಆ ದಿವಸ ಬರಲಿಕ್ಕೆ ಆಗಲಿಲ್ಲ, ಅವರಿಗೆ ನಾವು ಆ ದಿವಸ ಸನ್ಮಾನಿಸಲಿಕ್ಕಿದ್ದೇವೆ. ಅದೇ ರೀತಿ ಯುವಜನದ ಒಂದು ಪ್ರಶಸ್ತಿ ಕೂಡ ಆ ದಿನ ನೀಡಿ ಸನ್ಮಾನಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮ 7 ದಿನದ ಕಾರ್ಯಕ್ರಮವನ್ನು ನಾನು ನಿಮಗೆ ತಿಳಿಸಿದ್ದೇನೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ಹೇಳ್ತಾ ಮುಂದಿನ ಅವಕಾಶಕ್ಕಾಗಿ ನಮ್ಮ ಈ ದಿನದ ಕಾರ್ಯಕ್ರಮ ಮುಖ್ಯ ಅತಿಥಿಯಾಗಿದ್ದಾರೆ ನಮ್ಮ ಪಾವೂರು ಪಂಚಾಯತಿನ ಉಪಾಧ್ಯಕ್ಷರು, ನಮ್ಮ ಈ ದಿನದ ಆಪತ್ ಮಿತ್ರ ಅಂತ ಹೇಳ್ಬೋದು, ಯಾಕಂದರೆ ಒಬ್ಬ ಯುವ ನಾಯಕ JC ನಮ್ಮ ಕಾರ್ಯಕ್ರಮದ ಅತಿಥಿಯಾದಂಥ ಮೊಹಮ್ಮದ್ ಅನ್ಸರ್ ಇವರ ಮಾತುಗಳಿದ್ದಾರೆ. ಇದರ ಸಪ್ತಾಹದ ಅಂಗವಾಗಿ ಇವತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ರಾಷ್ಟ್ರೀಯ ಸಂಯೋಜಕರಾಗಿರುವಂಥ ಸರ್ ಅವರೇ, ಅದೇ ರೀತಿ ಈ ಸಭೆಯ ಅಧ್ಯಕ್ಷರನ್ನು ವಹಿಸುವಂಥ ನಮ್ಮ JC ಮಂಗಲ ಗಂಗೋತ್ರಿ ಅಧ್ಯಕ್ಷರಾದ ಫ್ರಾಂಕೀಸ್ ಸರ್ ಅವರೇ, ಅದೇ ರೀತಿ ನನ್ನ ಆತ್ಮೀಯರು, ಮಾರ್ಗದರ್ಶಕರು, ನನ್ನ ಹಿತೈಷಿಯಾಗಿರುವಂಥ ವಲೇರಿಯನ್ ಡಿಸೋಜರ್ ಅವರೇ, ಅದೇ ರೀತಿ ತ್ಯಾಗನ್ ಸರ್ ಅವರೇ, ಅದೇ ರೀತಿ ಇನ್ನಿತರೆಲ್ಲ ಪದಾಧಿಕಾರಿಗಳೇ. ಮುಖ ಪರಿಚಯ ಇಲ್ಲ, ನಾನು ಮೊದಲಾಗಿ ಈ ಸಭೆಗೆ ಬರ್ತಾ ಇದ್ದೇನೆ. ಆದರೆ ನಮ್ಮ ಧ್ಯೇಯ ಒಂದೇ ಆಗಿರ್ತದೆ, ದೇಶೋದ್ಧಾರಕ್ಕಾಗಿ ಸಮಾಜ ಸೇವೆಯ ಇನ್ನಿತರ ಧ್ಯೇಯ ಒಂದೇ ಆಗಿರೋದ್ರಿಂದ ನಾವೆಲ್ಲರೂ ಚಿರಪರಿಚಿತರಾಗಿರ್ತೇವೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ JC ಇಂಡಿಯಾ ರಾಷ್ಟ್ರಾದ್ಯಂತ ನಾನು ಮಾಡಿದಂತಹ ಸೇವೆಗಳು ಅವಿಸ್ಮರಣೀಯ. ಕೊರೋನಾದಂಥ ಸಂದರ್ಭದಲ್ಲಿ ಮಾಡಿದಂಥ ಹಲವಾರು ಸೇವೆಗಳು, ನಾನು ಸಮಾಜಮುಖಿ ಸೇವೆಗಳು ವಾಟ್ಸಪ್ ಮುಖಾಂತರ, ಅದೇ ರೀತಿ ಸೋಷಿಯಲ್ ಮೀಡಿಯಾ ಮುಖಾಂತರ ನಾನು ಗಮನಿಸ್ತಾ ಇದ್ದೇನೆ. ಇನ್ನು ಮುಂಚೆ ಇಂಥ ಹಲವಾರು ಸೇವೆಗಳನ್ನು ಮಾಡುವುದು ಭಗವಂತನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ 7 ದಿವಸದಲ್ಲಿ ನಡೆದಿರುವಂಥ ಎಲ್ಲ ಸಪ್ತಾಹದಲ್ಲಿ ನಮ್ಮ ಕೊರೋನಾ ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸಿದಂತಹ ಆರೋಗ್ಯ ಮಿತ್ರರಿಗೆ ಮಾಡುವಂತಹ ಸೇವೆ, ಅದೇ ರೀತಿ ಆಟೋ ರಿಕ್ಷಾ ಚಾಲಕರಿಗೆ ಮಾಡುವಂಥ ಮಾಸ್ಕ್ ವಿತರಣೆ, ಸ್ಯಾನಿಟೈಸರ್, ಅದೇ ರೀತಿ ಆರೋಗ್ಯ ಕಿಟ್, ಅದೇ ರೀತಿ ಆಟೋಟ ಸ್ಪರ್ಧೆ ಮತ್ತು ಸ್ವಚ್ಛತೆ, ಈ ಎಲ್ಲ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ JC. ಒಂದು ಕ್ರಿಯಾಶೀಲ ಪಂಚಾಯತಲ್ಲಿ ಕೂಡ ಒಳ್ಳೆಯ ಕಾರ್ಯಕ್ರಮವನ್ನು ನಾನು ನೋಡ್ತಾ ಇದ್ದೇನೆ. ನಮ್ಮ ವಲೇರಿಯರು ಕೂಡ ಅವರಿಗೆ ಸಾಥ್ ನೀಡ್ತಾ ಇದ್ದಾರೆ. ನಿಜವಾಗ್ಲೂ ತಪ್ಪಲ್ಲ, ಯಾಕಂದರೆ ಅಷ್ಟೊಂದು ಸಿಸ್ಟಮೆಟಿಕ್ ಆಗಿ ಪಂಚಾಯತಲ್ಲಿ ಈಗ ಕಾರ್ಯನಿರ್ವಹಿಸ್ತಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಿದೆ. ಪಾವೂರು ಪಂಚಾಯತಿನ ಎಲ್ಲ ಅದೇ ವಲೇರಿಯನ್ ಅಂತ ಒಂದು ಪೂರ್ವಾಧ್ಯಕ್ಷ ನಮ್ಮ ಅವರ ಜೊತೆಗಿದ್ದಂತೆ ಅದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಯಾಕಂದರೆ ನಿಮಗೂ ಒಳ್ಳೆಯದಾಗಲಿ, ಅದೇ ರೀತಿ ನಿಮ್ಮ ಕೂಡ ಸಹಕಾರ ನಮಗೆ ಇರಲಿ ಅಂತ ಹೇಳುತ್ತಾ, ನಿಮ್ಮ ಜೊತೆ ಕೂಡ ನಾವು ಇದರಲ್ಲಿ ಇದ್ದೇವೆ ಅಂತ ಹೇಳ್ತಾ JC ಕೂಡ ತಾವೊಂದು ಸದಸ್ಯರಾಗಬೇಕಂತ ನಾನು ಈ ವೇಳೆ ನಾಳೆ ಕೂಡ ಬಂದು ನಮಗೆ ಪ್ರಮಾಣವಾದ ಸ್ವೀಕರಿಸ್ಬೋದು. ನಾಳೆ ನಮಗೆ ಮುಕ್ತ ಅವಕಾಶ ಇದೆ, ನಾವು ದಿನವೇ ಸ್ವಾಗತ ಮಾಡ್ತಾ ಇದ್ದೇವೆ. ಧನ್ಯವಾದಗಳು ಮಾತಿಗಾಗಿ. ಮುಂದಿನ ಕಾರ್ಯಕ್ರಮ ನಮ್ಮ ಈ ದಿನದ ಕಾರ್ಯಕ್ರಮ ಉದ್ಘಾಟಕರಾದಂಥ JC PPP ಅಶೋಕ್ ಚಿಂತಾರ್ ಇವರನ್ನು ಒಂದು ಸಣ್ಣ ಅಭಿನಂದನಾ ಕಾರ್ಯಕ್ರಮ ಮಾಡಲಿಕ್ಕಿದ್ದೇವೆ. ನಮ್ಮ ಇದ್ದೇವೆ. ಅಧ್ಯಕ್ಷರ ಮಾತು. JC ಮಂಗಲ ಗಂಗೋತ್ರಿಯ ನಡೆದಂತಹ ಗಂಗೋತ್ರಿ ಉತ್ಸವ, JC ವೀಕ್ ಸಪ್ತಾಹ ಬಂಧನ್ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ನನ್ನ ನನ್ನ JC ಬಂಧು ಮಿತ್ರರೇ, ಅದೇ ರೀತಿ ಈ ಸುಂದರ ಕಾರ್ಯಕ್ರಮದ ಸಂಯೋಜಕರು, ನಿರ್ದೇಶಕರಾದಂಥ ನಮ್ಮ ವಲೇರಿಯನ್ ಪೂರ್ವಾಧ್ಯಕ್ಷರು, ಈ ದಿನದ ನಮ್ಮ ಕಾರ್ಯಕ್ರಮವನ್ನು ಒಂದು ಶಿಸ್ತುಬದ್ಧ ಮಾಡಬೇಕಾದ ನಾವು ಹಲವಾರು ದಿನಗಳಿಂದ ಚಿಂತನೆಯಲ್ಲಿದ್ದೇವೆ. ಆದರೆ JC ಸಪ್ತಾಹ ಒಂದು ಅದ್ದೂರಿಯಾಗಿ ಮಾಡಬೇಕಂತ ನನ್ನ ಅನಿಸಿಕೆ ಇತ್ತು. ಯಾಕೆಂದರೆ
ಈ ಕೊರೋನಾ ಮಹಾಮಾರಿಯಿಂದ ಈ ಚೌಕಟ್ಟಿನಿಂದ ನಾವು ಹೊರಗೆ ಬರಬೇಕಾದ್ರೆ ಭಾರಿ ಕಷ್ಟವಾಗಿದೆ. ಯಾಕಂದರೆ ಜನಗಳು ಬರುವುದೇ ಭಾರಿ ಕಷ್ಟವಾಗಿದೆ. ಸದಸ್ಯರು ಕೂಡ ಅವರಿಗೂ ಕೂಡ ಬಂದು ಹೋಗಲಿಕ್ಕೆಲ್ಲ ಕಷ್ಟ ಆಗ್ತಾ ಇದೆ. ಆದ್ದರಿಂದ ಈ ದಿನ ಕಾರ್ಯಕ್ರಮಕ್ಕೆ ಬಂದು ಈ ದಿನ ಬೆಳಿಗ್ಗೆ ಲಸಿಕಾ ಕಾರ್ಯಕ್ರಮದಲ್ಲಿ ಕೂಡ ಹಾಗೆ ನಾವು 160 ಲಸಿಕೆಯನ್ನು ಬೆಳಿಗ್ಗೆ ನಾವು ನೌಕರರಿಗೆ ನೀಡಿದ್ದೇವೆ. ಅದೇ ರೀತಿ PP ಕಿಟ್ ಅಂದರೆ ಥರ್ಮೋಮೀಟರ್, ಪಲ್ಸೋಮೀಟರ್, ಅದೇ ರೀತಿ ಇದನ್ನು ನಾವು ಒಂದು ಆಶ್ರಮಕ್ಕೆ ಈಗಾಗಲೇ ನಾವು ನೀಡಿದ್ದೇವೆ. ಈ ದಿನ ಸಂಜೆಯ ಕಾರ್ಯಕ್ರಮ ಮಾಸ್ಕ್, ಸ್ಯಾನಿಟೈಸರ್, ಅದೇ ರೀತಿ ಫುಡ್ ಕಿಟ್ ನಾವು ಸಾಂಕೇತಿಕವಾಗಿ ಆಟೋ ಚಾಲಕರಿಗೆ ನಾವು ಈಗ ನೀಡಿದ್ದೇವೆ. ಯಾಕಂದರೆ ಫುಡ್ ಕಿಟ್ ಈಗಾಗಲೇ ನಾವು ತಗೊಂಡಾಗಿದೆ ಅವರು. ಯಾಕೆಂದರೆ ಅವ್ರು ಬೇಡ, ನೀವು ಇವತ್ತು ಕೊಡೋದು ಬೇಡ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡಿದರು. ಆದರೆ ಅವರಿಗೆ ಸಾಂಕೇತಿಕವಾಗಿ ನಾವು ಇಲ್ಲಿ ಸಭೆಯಲ್ಲಿ ನಾವು ಇವತ್ತು ನೀಡಿದ್ದೇವೆ. ಯಾಕೆಂದರೆ ನಮಗೆ ಫುಡ್ ಕಿಟ್ ಆಗಲಿ ಯಾವುದಾಗಲಿ ಈ ಕೊರೋನಾದಿಂದ ನಮಗೇನು ತೊಂದರೆ ಆಗಿಲ್ಲ. ಕೇಳಿದವರಿಗೆ ಪ್ರತಿಯೊಬ್ಬರಿಗೆ ನಾವು ನೀಡಿದ್ದೇವೆ. ಈಗಾಗಲೇ ನಾವು ಸಾಧಾರಣ ಒಂದು 500 ಮಾಸ್ಕ್ದಷ್ಟು ನಾವು ಉಂಟು. ಇನ್ನೆಲ್ಲರಿಗೆ ಆಟೋ ಚಾಲಕರಿಗೆ, ನಮ್ಮೆಲ್ಲ ಸದಸ್ಯರಿಗೆ, ಪ್ರತಿದಿನ ಬರುವಂಥ ಎಲ್ಲ ನಮ್ಮ ಅತಿಥಿಗಳಿಗೆ ನಾವು ನೀಡಲಿಕ್ಕಿದ್ದೇವೆ. ಅದರಿಂದ ಈ JC ಸಪ್ತಾಹ ಒಂದು ಹಬ್ಬ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ಹೇಳುತ್ತಾ, ಮುಂದಿನ ಈ 2021ನಲ್ಲಿ ನನ್ನ ಅವಧಿಯಲ್ಲಿ ಇದೊಂದು JC ಸಪ್ತಾಹ ಮುಗಿದರೆ ನನ್ನ ಅವಧಿಯಲ್ಲಿ ಕೊನೆಯ ಕಾರ್ಯಕ್ರಮ ಅಂತ ನಾನು ಎಣಿಸ್ತೇನೆ ಅಂತ ಅದು ನನಗೆ ಭಾವನೆ. ಯಾಕಂದರೆ ನಿಮ್ಮೆಲ್ಲರ ದೊಡ್ಡ ಸಹಕಾರ ನನಗೆ ಇರಲಿ ಅಂತ ಹೇಳುತ್ತಾ, ಅದೇ ರೀತಿ ನನ್ನ JC ತಂಡವನ್ನು ಒಳ್ಳೆಯ ರೀತಿ ಮುನ್ನಡೆಸಲು ನಮ್ಮ ಮೆರ್ಸಿ ಫ್ರೆಂಡ್ಸ್ ಸದಸ್ಯರು, ಅದೇ ರೀತಿ ನನ್ನ ಆತ್ಮೀಯರು ನನಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ನಮಗೆಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಅಧ್ಯಕ್ಷರ ನೆಲೆಯಲ್ಲಿ ಒಂದೆರಡು ಮಾತುಗಳಾಡುತ್ತಾ ನಾನು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ JC. ಇಂದಿನ JCI ಬಂಧನ್ ಈ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಟ್ಟಂತಹ ರಾಷ್ಟ್ರೀಯ ಸಂಯೋಜಕರಾದ JC ಅಶೋಕ್ ಚುಂತಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅದೇ ರೀತಿ ಕಾರ್ಯಕ್ರಮದ JCI ವೀಕ್ ಈ ಕಾರ್ಯಕ್ರಮದ ವಲಯ ಸಂಯೋಜಕರಾಗಿ ಇದ್ದಾರೆ ನಮ್ಮ ಡೋಮಿನವರೇ ಆದಂತಹ JC ಬಾದ್ಶಾ ಸಾಂಬಾರ್ತೋಟ. ಇವರು ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಹೇಗೆ ಮಾಡುವುದಂತೇಳಿ ನಾವು ಮೀಟಿಂಗಲ್ಲಿ ಹೇಳಿದಾಗ ಸಲಹೆ ಸೂಚನೆಗಳನ್ನು ನೀಡಿರ್ತಾರೆ. ಅವರಿಗೆ ನಮ್ಮ ಅಧ್ಯಕ್ಷರು ಹಾಗೂ ಸದಸ್ಯರ ಪರವಾಗಿ ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಪಾವೂರಿನ ಉಪಾಧ್ಯಕ್ಷರಾದ ಶ್ರೀಯುತ ಮೊಹಮ್ಮದ್ ಅನ್ಸಾರ್. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ JCI ಮಂಗಳ ಗಂಗೋತ್ರಿ ಎಲ್ಲ ಕಾರ್ಯಕ್ರಮಗಳಿಗೆ ಗೌರವ ಸಲಹೆಗಾರರಾಗಿ ನಮ್ಮ ಜೊತೆ ಯಾವಾಗಲೂ ಇರುತ್ತಾರೆ JC ಆನಂದ್ ಸರ್. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ನಿರ್ದೇಶಕರಾಗಿ ಇವತ್ತು ಆಗಮಿಸಿದ್ದಾರೆ JC ವಲೇರಿಯನ್ ಡಿಸೋಜಾ, ಪೂರ್ವಾಧ್ಯಕ್ಷರು. ಅವರು ನಮ್ಮ ಜೊತೆ ಇದ್ದು ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಸಾಥ್ ನೀಡಿ ಅಂತ ಹೇಳ್ತಾ ನಮ್ಮ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮ ಯಾವುದು ಯಶಸ್ವಿ ಆಗಬೇಕಾದ್ರೆ ನಮ್ಮ ಸ್ಥಾಪಕ ಅಧ್ಯಕ್ಷರ ಸಲಹೆ ಸೂಚನೆಗಳು ಅತಿ ಅಗತ್ಯ. ಶ್ರೀಯುತ JC ತ್ಯಾಗಂ ಹರೇಕಳ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೂ ಈ ಕಾರ್ಯಕ್ರಮದ ಎಲ್ಲ ಯಾವುದೇ ನಾವು ಮೀಟಿಂಗ್ ಆಗಿರ್ಬೋದು, ಎಲ್ಲವನ್ನು ವರ್ಚುವಲ್ ಆಗಿರ್ಬೋದು, ಎಲ್ಲದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ನಮಗೆ ಸಮಯಕ್ಕೆ ಸಲಹೆ ಸೂಚನೆಗಳು ನೀಡ್ತಾ ಇದ್ದಾರೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ JC ಪವಿತ್ರ ಗಣೇಶ್. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾರೆ. ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಮುಖ್ಯ ಕಾರಣ ಆಗಿರಬೇಕಂತ ಹೇಳಿದರೆ ನಮ್ಮ JC ಅಧ್ಯಕ್ಷರಾದ ಮಂಗಳ ಗಂಗೋತ್ರಿ ಅಧ್ಯಕ್ಷರಾದ ಫ್ರಾಂಕಿ ಫ್ರಾನ್ಸಿಸ್ ಕುಟಿನೋ. ಈ ಎಲ್ಲ ಕಾರ್ಯಕ್ರಮಗಳು ಇಷ್ಟವರೆಗೆ ನಡೆದಂಥ 2 ವರ್ಷಗಳಲ್ಲಿ ಸತತ ಎಲ್ಲ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. ಅವ್ರು ಹೇಳ್ತಾ ಇದ್ರು, ಈಗ JC ವೀಕ್ ಆದ ನಂತರ ಆಯಿತು ಅದಾದರೆ ಎಲ್ಲ ಕಂಟಿನ್ಯೂ ನಾವು ಅದೇ ಬಯಸ್ತಾ ಇದ್ದೇವೆ. ಹೌದು, ಯಾಕಂತ ಹೇಳಿದರೆ ಎಲ್ಲ ಕಾರ್ಯಕ್ರಮಗಳು ಅವರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಮ್ಮ ರಾಷ್ಟ್ರೀಯ ಮನ್ನಣೆಯನ್ನು ಪಡೆದಿದೆ. ಹಾಗಾಗಿ ಅವರಿಗೆ ನಮ್ಮ ಎಲ್ಲ ಸದಸ್ಯರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸುತ್ತೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ಉಪಾಧ್ಯಕ್ಷರು JC ಜಯಲಕ್ಷ್ಮಿ, ನಳಿನಿ ಮೇಡಮ್. ಇವರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ JCಯ ಎಲ್ಲ ಸದಸ್ಯರು ಆಗಮಿಸಿದ್ದಾರೆ, ಈ ಕಾರ್ಯಕ್ರಮ ಚಂದಗೊಳಿಸಿಕೊಟ್ಟಿದ್ದಾರೆ. ಅದೇ ರೀತಿ 7 ದಿನಗಳ ಕಾಲ ನಡೆಯುವಂತಹ ಈ JC ಬಂಧನ್ ಕಾರ್ಯಕ್ರಮದಲ್ಲಿ ನಿಮ್ಮ ಸಂಪೂರ್ಣ ಸಹಕಾರವನ್ನು ಅಪೇಕ್ಷಿಸ್ತಾ ಇದ್ದೇವೆ. ಪ್ರತಿದಿನ ಬಂದು ಹಾಜರಾಗಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಎಲ್ಲ JC ಬಂಧುಗಳಿಗೆ ವಿನಂತಿಸಿಕೊಳ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದ ಯಾವಾಗಲೂ ನಾವು ಕಾರ್ಯಕ್ರಮ ನಡೆಸುವಲ್ಲಿ ನಮಗೆ ಸ್ಥಳಾವಕಾಶವನ್ನು ಕೊಡ್ತಾ ಇದ್ದಾರೆ ನಮ್ಮ ನಿಕಟಪೂರ್ವ ಕಾರ್ಯದರ್ಶಿಗಳಾದ JC ಕಮಲಾಕ್ಷ ಶೆಟ್ಟಿಗಾರ್ ಇವರಿಗೆ ನಮ್ಮ JCI ಮಂಗಳ ಗಂಗೋತ್ರಿ ಅಧ್ಯಕ್ಷರು ಎಲ್ಲ ಸದಸ್ಯರ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಕಾರ್ಯಕ್ರಮಗಳ ಬಂದಿದ್ದಾರೆ ನಮ್ಮ ಪೂರ್ವಾಧ್ಯಕ್ಷರು ಶ್ರೀಯುತ ಹರೀಶ್ ಸರ್,
ಬಂದು ಇನ್ನು ಮುಂದೆ ನಮ್ಮ ಜೊತೆ ಯಾವಾಗಲೂ ಇದ್ದು ಅನೇಕ ಸಲಹೆ ಸೂಚನೆ ನೀಡ್ತಾ ನಮ್ಮ JCI ಮಂಗಳ ಗಂಗೋತ್ರಿ ಇನ್ನೂ ಮುಂಚೂಣಿಯಲ್ಲಿ ಸಾಗುವಂತೆ ನಿಮ್ಮ ಸಹಕಾರವನ್ನು ಬೇಡ್ತಾ ಬಂದದಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಅತಿ ಅಗತ್ಯ. ಯಾಕಂದರೆ ನಾವು ಮಾಡುವಂಥ ಕಾರ್ಯಕ್ರಮಗಳು ಎಲ್ಲ ಜನಸಾಮಾನ್ಯನ ತಲುಪಬೇಕು ಮತ್ತು ನಾವೇನು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಹೇಳೋದು ಎಲ್ರಿಗೂ ಗೊತ್ತಾಗಬೇಕಾದ್ರೆ ಮಾಧ್ಯಮ ಮಿತ್ರರು ತುಂಬ ಅವಶ್ಯಕ. ಹಾಗೆ ಈ ಮಾಧ್ಯಮ ಮಿತ್ರರಿಗೆ ನಮ್ಮ JCI ಮಂಗಳ ಗಂಗೋತ್ರಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದ ವಿಜಯವಾಣಿ ಪತ್ರಿಕೆಯ ಅನ್ಸಾರ್ ಇನೋಡು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ JCಯೇತರ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದ.